ಉಷ್ಣ ಆಗುತ್ತೆ, ಅದಕ್ಕೆ ಹಾಲೆಲ್ಲ ತಗೋಬೇಕು ಅದನ್ನ. ಹ್ಮ್ 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 ಹಾಲಲ್ಲಿ ಹ್ಮ್ ತಗೊಂಡ್ರೆ ಚೆನ್ನಾಗಿ ಮೈಗೆ ಒಗ್ಗುತ್ತೆ, ಜೊತೆಗೆ ಹ್ಮ್ ಉಷ್ಣನೂ ಆಗಲ್ಲ. ಹ್ಮ್ ಹ್ಮ್. ಹ್ಮ್. ಏನ್ ಕಠಿಣ ಗುರುಜಿ. ನಮ್ಮ ಮಾತಾಜಿ, ಯಜಮಾನ್ರಿಗೆ ಶುಗರ್ ಇಲ್ಲ, ನಾನು BP ನಾನು ಇಲ್ಲ. ನಿನ್ನೆ ಐ ಸ್ಪೆಷಲಿಸ್ಟ್ ಹತ್ರ ಹೋಗಿ ಬಂದೆ. ಅವರು ಇಂಜೆಕ್ಷನ್ ಕೊಡಬೇಕು ಅಂದ್ರು, ಸದ್ಯಕ್ಕೆ ತಪ್ಪಿಸ್ಕೊಂಡ್ ಬಂದಿದ್ದೀನಿ. ಓಹೋ, ಅಯ್ಯೋ ತಗೊಂಬಿಡಿ ಪ್ರಭುಜಿ, ಗೊತ್ತಾಗಲ್ಲ ಅವ್ರು ಏನ್ ಗುರುಜಿ. ಹೇಳ್ತಾರ ಹಂಗೆ. ಅಲ್ಲ, ತಗೋಬಹುದು ಇನ್ನೊಂದ್ ಮೂರ್ ಗುರುಜಿ, ತಗೊಳ್ಬೋದು, ಇನ್ನೊಂದ್ ತೊಂದ್ರೆ ಇಲ್ಲ ಗುರುಜಿ. ಅಲ್ಲ ಗೊತ್ತಾಗಲ್ಲ ನಮ್ಗೆ. ಇನ್ನೊಂದ್ 3 ತಿಂಗಳು ಬೇಡ, ಬಿಟ್ಕೊಂಡು ನೋಡೋಣ ತಗೊಂಬಿಡಿ ಅಂತ ಪ್ರಭುಜಿ. ಹೇಳಿದ್ದಾರೆ. ಹ್ಮ್ ಈಗ ಹಂಗೆ ಮೇಂಟೈನ್ ಮಾಡಿ 3 ತಿಂಗಳು ಬಿಟ್ಕೊಂಡು ನೋಡೋಣ, ಇನ್ನೂ ಜಾಸ್ತಿ ಆದ್ರೆ ಇಂಜೆಕ್ಷನ್ ಕೊಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ನಾನು ನಾನ್ ಬಂದಿದ್ದೀನಿ. 4 ಸರಿ ತಗೊಂಡಿದ್ದೀನಿ ಗುರುಜಿ. ನಿಮಗ್ ಡಯಾಬಿಟಿಸ್ ಇದೆ ಪ್ರಭುಜಿ? ಎಲ್ಲ ಇದೆ ಮಾತಾಜಿ, ನಿಮ್ಮಂಗೆ ನಂಗೂ ವಯಸ್ಸಾಗ್ದಿದೆ ಅಲ್ವಾ. ಹ್ಮ್, ನಂಗೂ ವಯಸ್ಸಾದ್ಮೇಲೆ ಡಯಾಬಿಟಿಸ್ ಇದೆ. ಬರ್ಬೇಕು ಅನ್ನೋದು ಏನಿಲ್ಲ ಗುರುಜಿ. ನಮ್ಮ ಯಜಮಾನ್ರು ನೋಡಿ 82 ಆದ್ರೂ ಶುಗರ್ ಇಲ್ಲ, BP ಇಲ್ಲ, ಅವ್ರ ಮಂಡಿ ನೋವು ಮನೆಯಲ್ಲಿ ಅದೇ ಯಾರಿಗೂ ಇಲ್ಲ ಏನಿಲ್ಲ. ಅನ್ಸುತ್ತೆ. ಅದೇ, ಮನೇಲಿ ಇಲ್ದೆ ಹೋದ್ರೆ ಅವ್ರಿಗೂ ಬರೋ ಚಾನ್ಸಸ್ ಕಡಿಮೆ ಬಿಡಿ. ಇವಾಗ ನಮ್ಗೆ ಫ್ಯಾಮಿಲಿನಲ್ಲಿ ಇದಿದೆಯಲ್ಲ, ರನ್ ಆಗತ್ತಲ್ಲ. ಕರೆಕ್ಟ್. ಅದಲ್ಲದೆ ಇದು ಆಸ್ಟಿಯೋಪೊರೋಸಿಸ್ ಇಂದ L4 L5 ಹ್ಮ್ ಪ್ರಾಬ್ಲಮ್ ಇದೆ ಅಂತಲೇ 2 ವರ್ಷ ಪೂರ ಬೆಡ್ ರೆಸ್ಟ್ ಅಂತಂದ್ರು. ಅದಾದ್ಮೇಲೆ ನಾ ಸೇರ್ಕೊಂಡು ಇದ್ ಮಾಡಿದ್ದೆಲ್ಲ ಕೂಡ, ಅದಾದ್ಮೇಲೆ ಅಲ್ಲ, ಅದೇ ಟೈಮ್ನಲ್ಲೇ ಹಂಗ ಮಲ್ಕೊಂಡೆ ಭಾಗವತ ಒಂದು ಓದ್ತಾ ಇದ್ದಿದ್ದಿಲ್ಲ, ಉಳ್ದಿದ್ ಕೇಳ್ದೆ, ಇಲ್ಲ ಅಟೆಂಡ್ ಮಾಡಬಹುದಂದ್ರು, ಹಂಗೆ ಮಾಡ್ಕೋತೆ ಬಂದೆ ನಾನು. ಹ್ಮ್ ಅದರ್ದೇನ ಕೈದು ಅಂತ ಮೊನ್ನೆ ಡಾಕ್ಟರ್ನ ಕೇಳ್ದೆ, ನೋಡೋಣ ಇನ್ನ ಅಂತಂದ್ರು. ಅವ್ರೇನ್ ಹೇಳಿಲ್ಲ, ಅಂದ್ರೆ ನರಗಳ ದೌರ್ಬಲ್ಯದಿಂದ ಆಗ್ತಾ ಇದೆಯಾ ಹೆಂಗೆ, ಹಂಗಾಗ್ಬಿಟ್ರೆ ಏನ್ ಮಾಡ್ಬೇಕು ಪ್ರಭುಜಿ, ಕಷ್ಟ ಅಲ್ವಾ? ಅದು ನನ್ನ ಯೋಚನೆ. ಇಲ್ಲ, ಮಾತ್ರೆಗಳ effect ಆಗುತ್ತೆ ಮಾತಾಜಿ. ನಮ್ ಬೀಗರ್ಗೊಬ್ರಿಗೆ ಹಂಗೆ ಆಗಿತ್ತು. ಏನು ಒಂದ್ ಲೋಟ ಇಟ್ಕೊಳಕ್ಕೂ ಆಗ್ತಿರ್ಲಿಲ್ಲ ಅವ್ರಿಗೆ. ಹ್ಮ್, ಹೌದು. ಹ್ಮ್. ಎಡಗೈನಲ್ಲಿ ಶುರು ಏನೂ ಮಾಡುವ. ಆಗೋದಿಲ್ಲ. ಶುರು ಮಾಡೋಣ ಹಾ ಪ್ರಭುಜಿ. ಗುರುಜಿ, ಗೀತಾ ಮಾತಾಜಿ ನನ್ ಜೊತೆ 5 ನಿಮಿಷ ಆಡ್ರಪ್ಪ ಆಗ್ಬೇಕು. ನೀವುನು. ಶುರು ಆಯ್ತು ಮಾಡೋಣ. ಆಯ್ತು. ಗೀತಾ ಮಾತಾಜಿ ರೆಡಿ ಇದ್ದೀರಾ? ಹಾ 5 ನಿಮಿಷ ಹಾ ಆಗೋಯ್ತು. ಹಾ. ಅಲ್ಲ, ಜಯೋ 5 ನಿಮಿಷ ಆಯ್ತು. ಕೇಳಿ ರಾಧ ಪ್ರಭುಜಿ ಹೆಂಗ್ ಹೇಳಿದ್ರು. ಮಾಧವ ಕುಂಜ ವಿಹಾರಿ, ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿಧರಧಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ಯಶೋದನಂದನ ವೃಜ ಜನರಂಜನ, ಯಶೋದನಂದನ ವ್ರಜ ಜನರಂಜನ, ಯಶೋದನಂದನ ವ್ರಜ ಜನರಂಜನ, ಯಮುನಾ ತೀರಾ ವನಚಾರಿ, ಯಮುನಾ ತೀರಾ ವನಚಾರಿ, ಜಯೋ ರಾಧಾ ಮಾಧವ ಕುಂಜ ವಿಹಾರಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ಹರೇ ಎಲ್ಲರಿಗೂ ಕೃಷ್ಣ. ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ಇಂದಿನ ತರಗತಿಯನ್ನು ವಂದನಾರ್ಪಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾಕೃಷ್ಣ ಪಾದಾನ್ ಸಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ
ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ ನಮಸ್ತೆ ಸರಸ್ವತೀ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. 7ನೇ ಶ್ಲೋಕದಿಂದ ಪ್ರಾರಂಭ ಮಾಡಬೇಕಲ್ವಾ? 6 ಆಯ್ತಾ ಗುರುಜಿ? 6 ಲಾಸ್ಟ್ ಟೈಮ್ ಆಯ್ತಲ್ಲ? ನಾನು ಅಟೆಂಡ್ ಮಾಡಿರ್ಲಿಲ್ಲ. ಓಕೆ. 7ನೇ ಪ್ರಶ್ನೆ. 7ನೇದು ಮಾಡಿ. ಸ್ಯಾತ್ ಕೃಷ್ಣ ನಾಮ ಚರಿತಾದಿ ಸೀತಾಪ್ಯ ವಿದ್ಯಾ ಪಿತ್ತೋಪತಪ್ತರಸನಸ್ಯ ನ ರೋಚಿಕಾನು ಕಿಂತ್ವಾದರಾದನುದಿನಂ ಖಲು ಸೈವ ಜುಷ್ಟಾ ಸ್ವಾದ್ವೀಕ್ರಮಾದ್ಭವತಿ ತದ್ಗದಮೂಲಹಂತ್ರಿ. ಈಗ ರಿಪೀಟ್ ಮಾಡೋಣ. ಸ್ಯಾತ್ ಕೃಷ್ಣ ನಾಮಚರಿತಾದಿ ಸಿತಾಪ್ಯ ವಿದ್ಯಾ. ಸ್ಯಾತ್ ಕೃಷ್ಣ ನಾಮ ಚರಿತಾದಿ ಸಿತಾಪ್ಯ ವಿದ್ಯಾ. ಸ್ಯಾತ್ ಕೃಷ್ಣ ನಾಮಚರಿತಾದಿ ಸಿತಾಪ್ಯ ವಿದ್ಯಾ. ಸ್ಯಾತ್ ಕೃಷ್ಣ ನಾಮ ಚರಿತಾದಿ ಸಿತಾಪ್ಯ ವಿದ್ಯಾ. ಪಿತ್ತೋಪತಪ್ತರಸನಸ್ಯ ನ ರೋಚಿಕಾನು. ಪಿತ್ತೋಪತಪ್ತರಸನಸ್ಯ ನ ರೋಚಿಕಾನು. ಸ್ಯಾತ್ ಕೃಷ್ಣ ನಾಮಚರಿತಾದಿ ಸಿತಾಪ್ಯ ವಿದ್ಯಾ ಪಿತ್ತೋಪತಪ್ತರಸನಸ್ಯ ನ ರೋಚಿಕಾನು. ಸ್ಯಾತ್ ಕೃಷ್ಣ ನಾಮ ಚರಿತಾದಿ ಸಿತಾಪ್ಯ ವಿದ್ಯಾ ಪಿತ್ತೋಪತಪ್ತರಸನಸ್ಯ ಕಿಂತ್ವಾದರಾದನುದಿನಂ ಖಲು ಸೈವ ಜುಷ್ಟಾ. ಕಿಂತ್ವಾದರಾದನುದಿನಂ ಖಲು ಸೈವ ಜುಷ್ಟಾ. ಸ್ವಾದ್ವೀಕ್ರಮಾದ್ ಭವತಿ ತದ್ಗದಮೂಲಹಂತ್ರಿ. ಸ್ವಾದ್ವೀಕ್ರಮಾದ್ ಭವತಿ ತದ್ಗದಮೂಲಹಂತ್ರಿ. ಸ್ವಾದ್ವೀಕ್ರಮಾದ್ ಭವತಿ ತದ್ಗದಮೂಲಹಂತ್ರಿ. ಸ್ವಾದ್ವೀಕ್ರಮಾದ್ ಭವತಿ ತದ್ಗದಮೂಲಹಂತ್ರಿ. ಕಿಂತ್ವಾದರಾದನುದಿನಂ ಖಲು ಸೈವ ಜುಷ್ಟಾ ಸ್ವಾದ್ವೀಕ್ರಮಾದ್ ಭವತಿ ತದ್ಗದಮೂಲಹಂತ್ರಿ. ಕಿಂತ್ವಾದರಾದನುದಿನಂ ಖಲು ಸೈವ ಜುಷ್ಟಾ ಸ್ವಾದ್ವೀಕ್ರಮಾದ್ ಭವತಿ ತದ್ಗದಮೂಲಹಂತ್ರಿ. ಸ್ಯಾತ್ ಇರುತ್ತದೆ. ಕೃಷ್ಣ ಶ್ರೀಕೃಷ್ಣನ ನಾಮ ಪವಿತ್ರ ನಾಮವು ಚರಿತಾದಿ ಚರಿತ್ರೆ ಲೀಲೆ ಮೊದಲಾದವು ಸಿತ ಕಲ್ಲು ಸಕ್ಕರೆ ಅಪಿ ಆದರೂ ಅವಿದ್ಯ ಅಜ್ಞಾನದ ಪಿತ್ತದಿಂದ ಉಪತಪ್ತ ತೊಂದರೆಗೊಳಗಾದ ರಸನಸ್ಯ ನಾಲಿಗೆಯ ನರೋಚಿಕ ರುಚಿಸುವುದಿಲ್ಲ. ನು ಎಷ್ಟು ಸುಂದರವಲ್ಲವೇ. ಕಿಂತು ಆದರೆ ಆದರಾತ್ ಎಚ್ಚರಿಕೆಯಿಂದ ಅನುದಿನಂ ಪ್ರತಿನಿತ್ಯ ಅಥವಾ ದಿನಕ್ಕೆ 24 ಗಂಟೆಗಳ ಕಾಲವು
ಖಲು ಸಹಜವಾಗಿಯೇ ಖಲು ಸಹಜವಾಗಿಯೇ ಆ ಪವಿತ್ರ ನಾಮವೆಂಬ ಕಲ್ಲು ಸಕ್ಕರೆಯು ಆ ಪವಿತ್ರ ನಾಮವೆಂಬ ಕಲ್ಲು ನಾಮ ಸಕ್ಕರೆಯು ಎಂಬ ಕಲಿಸು ಏವ ಖಂಡಿತವಾಗಿಯೂ ಏವ ಏವ ಖಂಡಿತವಾಗಿಯೂ ಖಂಡಿತವಾಗಿಯೂ ಜುಷ್ಟ ತೆಗೆದುಕೊಂಡರೆ ಅಥವಾ ಜಪಿಸಿದರೆ ದುಷ್ಟ ದುಷ್ಟ ತೆಗೆದುಕೊಂಡರೆ ತೆಗೆದುಕೊಂಡರೆ ಅಥವಾ ಜಪಿಸಿದರೆ ಜಪಿಸಿದರೆ ಸ್ವಾದ್ವಿ ರುಚಿಯಾಗಿರುತ್ತದೆ. ಸ್ವಾದ್ವಿ ರುಚಿ ರುಚಿಯಾಗಿರುತ್ತದೆ. ಕ್ರಮಾತ್ ನಿಯತವಾಗಿ ಕ್ರಮಾತ್ ನಿಯತವಾಗಿ ನಿಯತವಾಗಿ ಭವತಿ ಆಗುತ್ತದೆ. ಭವತಿ ಆಗುತ್ತದೆ. ಆಗುತ್ತದೆ. ತದ್ಗದ ಆ ರೋಗದ ತದ್ಗದ ಆರೋಗದ ಮೂಲದ ಮೂಲದ ಅಂತ್ರಿ ನಾಶಕ. ಅಂತ್ರಿ ನಾಶಕ. ಪರ್ಪೋರ್ಟ್ ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ ಗುರುಜಿ. ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನ ಪವಿತ್ರ ನಾಮ, ಚರಿತ್ರೆ, ಲೀಲೆಗಳು, ಚಟುವಟಿಕೆಗಳು ಎಲ್ಲವೂ ಕಲ್ಲು ಸಕ್ಕರೆಯಂತೆ ದಿವ್ಯ ರುಚಿಯನ್ನು ಹೊಂದಿವೆ. ಅವಿದ್ಯೆ, ಅಜ್ಞಾನ ಎಂಬ ಕಾಮಾಲೆ ಹತ್ತಿದವನಿಗೆ ಸಿಹಿ ತಿಂಡಿಯ ಸವಿ ಗೊತ್ತಾಗುವುದಿಲ್ಲ. ಆದರೆ ಈ ಸವಿಯಾದ ನಾಮಗಳನ್ನು ಸುಮ್ಮನೆ ಪ್ರತಿನಿತ್ಯ ಜಪಿಸುವವನ ನಾಲಿಗೆಯಲ್ಲಿ ಸಹಜವಾಗಿ ರುಚಿ ಹುಟ್ಟಿ ಅವನ ರೋಗವು ಕ್ರಮೇಣ ಬುಡ ಸಮೇತ ನಾಶವಾಗುತ್ತದೆ. ರಿಪೀಟ್ ಮಾಡೋಣ. ಕೃಷ್ಣನ ಪವಿತ್ರ ನಾಮ, ಕೃಷ್ಣನ ಪವಿತ್ರ ನಾಮ, ಚರಿತ್ರೆ, ಲೀಲೆಗಳು, ಲೀಲೆಗಳು, ಚಟುವಟಿಕೆಗಳು ಎಲ್ಲವೂ ಕಲ್ಲು ಸಕ್ಕರೆಯಂತೆ ಚಟುವಟಿಕೆಗಳು ಚಟುವಟಿಕೆಗಳು ಕಲ್ಲು ಸಕ್ಕರೆಯಂತೆ ದಿವ್ಯ ರುಚಿಯನ್ನು ಹೊಂದಿವೆ. ದಿವ್ಯ ರುಚಿಯನ್ನು ಹೊಂದಿವೆ. ಅವಿದ್ಯೆ, ಅಜ್ಞಾನ ಎಂಬ ಕಾಮಾಲೆ ಹತ್ತಿದವನಿಗೆ ಅವಿದ್ಯೆ, ಅಜ್ಞಾನ ಎಂಬ ಕಾಮಾಲೆ ಹತ್ತಿದವನಿಗೆ ಸಿಹಿ ತಿಂಡಿಯ ಸಹಿ ಗೊತ್ತಾಗುವುದಿಲ್ಲ. ಸಿಹಿ ತಿಂಡಿಯ ಸವಿ ಗೊತ್ತಾಗುವುದಿಲ್ಲ. ಆದರೆ ಈ ಸವಿಯಾದ ನಾಮಗಳನ್ನು ಈ ಸವಿಯಾದ ನಾಮಗಳನ್ನು ಸುಮ್ಮನೆ ಪ್ರತಿನಿತ್ಯ ಜಪಿಸುವವನ ನಾಲಿಗೆಯಲ್ಲಿ ಪ್ರತಿನಿತ್ಯ ಜಪಿಸುವವನ ನಾಲಿಗೆಯಲ್ಲಿ ಸಹಜವಾಗಿ ರುಚಿ ಹುಟ್ಟಿ ಅವನ ರೋಗವು ಕ್ರಮೇಣ ಬುಡ ಸಮೇತ ನಾಶವಾಗುತ್ತದೆ. ಅವನ ರೋಗವು ಕ್ರಮೇಣ ಬುಡ ಸಮೇತ ನಾಶವಾಗುತ್ತದೆ. ಸೊ ಇದೇ ಕಾರಣಕ್ಕಾಗಿ ನಮ್ಗೆ 16 ಸುತ್ತು ದಿನ ಪ್ರತಿನಿತ್ಯ ಜಪ ಮಾಡಬೇಕು ಅಂತ ಹೇಳೋದು. ಯಾಕಂದ್ರೆ ಸವಿಯಾದ ನಾಮವನ್ನು ಸುಮ್ಮನೆ ಪ್ರತಿನಿತ್ಯ ಜಪಿಸುವವನಲ್ಲಿ ಸಹಜವಾಗಿ ರುಚಿ ಹುಟ್ಟುತ್ತೆ. ಮತ್ತೆ ಈ ರೋಗ ಬುಡ ಸಮೇತ, ಈ ಭವರೋಗ ಏನಿದೆ ಈ ಬುಡ ಸಮೇತ ನಾಶವಾಗುತ್ತೆ. ಈ ಭವರೋಗವನ್ನು ಇಲ್ಲಿ ಕಾಮಾಲೆ ರೋಗಕ್ಕೆ ಕೊಟ್ಟಿದ್ದಾರೆ, ಜೋಡಿಸಿದ್ದಾರೆ. ಸೊ ಕಾಮಾಲೆ ರೋಗ ಅವನಿಗೆ ಕಲ್ಲು ಸಕ್ಕರೆ ಹೇಗೆ ಕಷ್ಟ ಆಗುತ್ತೆ, ಅವನಿಗೆ ರುಚಿ ಗೊತ್ತಾಗೋದಿಲ್ಲ. ಆದ್ರೆ ಅವನು ದಿನಾ ತಿಂತಾ ಇದ್ರೆ ಕಾವಲಿ ವಾಸಿ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾವು ಪ್ರತಿನಿತ್ಯ ಜಪಗಳನ್ನು ಮಾಡ್ತಾ ಇರೋದು ಮತ್ತು ಕ್ಲಾಸ್ ಕೇಳ್ತಾ ಇರೋದು ಶ್ರವಣಂ ಮತ್ತು ಕೀರ್ತನಂ. ಸೊ ಶ್ರವಣಂ ಅಂದ್ರೆ ಕ್ಲಾಸ್ ಕೇಳೋದು, ಮತ್ತೆ ನಾವು ಯಾವಾಗ ಜಪ ಮಾಡ್ತೀವಿ ಶ್ರವಣಂ ಕೀರ್ತನಂ ಎರಡೂ ಆಗುತ್ತೆ. ಮತ್ತೆ ಸ್ಮರಣಂ, ನಾವು ಏನು ಅವತ್ತಿನ ಬೆಳಗ್ಗೆ ಕ್ಲಾಸ್ನಲ್ಲಿ ಕೇಳಿರ್ತೀವಿ ಅಥವಾ ಯಾವಾಗಾದ್ರು ದಿನದಲ್ಲಿ ಯಾವಾಗ ಕ್ಲಾಸ್ ಕೇಳಿರ್ತೀವಿ ಅದನ್ನು ಮತ್ತೆ ಮೆಲುಕು ಹಾಕ್ತಾ ಇರುವಂತದ್ದು. ಸೊ ಅದನ್ನ ಸ್ಮರಣಂ ಅಂತಾರೆ. ನಂತರ ಈ 3 ಮಾಡಿದ್ರೆ ಸಾಕು. ನೀವು ಅದು ನವವಿಧ ಭಕ್ತಿಯಲ್ಲಿ 2 ಮಾಡಿದ್ರು ಕಷ್ಟ, ಸುಲಭ, ಸಾಕು. ಆದ್ರೆ ನೀವು 3 ಮಾಡ್ತಾ ಇದ್ದೀರಾ. ಸೊ 3 ಮಾಡಿದ್ರೆ ನಿತ್ಯ ಏನಾಗುತ್ತೆ, ಸಹಜವಾಗಿ ರುಚಿ ಹುಟ್ಟುತ್ತೆ. ಕ್ರಮೇಣ ಬುಡ ಸಮೇತ ರೋಗ ನಾಶ ಆಗುತ್ತೆ. ಸೊ ಭಾವಾರ್ಥವನ್ನು ಗೀತಾ ಮಾತಾಜಿ ಓದ್ತೀರಾ? ಗುರುಜಿ. ಓದಿ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಹರಿಣಿ ಮಾತಾಜಿ ಓದ್ತೀರಾ? ಇದೆಯಲ್ಲ
ಈಗ ಕೇಳಿಸ್ತಾ ಇದೆ, ಹೇಳಿ. ಓದಿ. ಹರೇ ಕೃಷ್ಣ. ಗೀತಾ ಮಾತಾಜಿ ಗುರುಜಿ ಓದಿ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ, ಇದೆ, ಬರೀ ಓದಿ. ಹರೇ ಕೃಷ್ಣ ಕೇಳಿಸ್ತು, ಓದಿ. ಬೇರೆ ಅರಣಿ ಮಾತಾಜಿ ಓದಿನಿ, ನಾನು ನೆಕ್ಸ್ಟ್ ಓದ್ತೀನಿ. ಓಕೆ, ರೆಡ್ಡಿ ಮಾತಾಜಿ ಸರಿ ಓದ್ಬಿಡಿ. ಮಾತಾಜಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನ ಪುಣ್ಯನಾಮ, ಗುಣ, ಲೀಲೆಗಳು ಮೊದಲಾದವು ಪರಮ ಸತ್ಯ ಸ್ವರೂಪಗಳು ಮತ್ತು ಸೌಂದರ್ಯ ಹಾಗೂ ಆನಂದ ಭರಿತವಾದವು. ಸಹಜವಾಗಿಯೇ ಅವು ಎಲ್ಲರಿಗೂ ಇಷ್ಟವಾಗುವ ಕಲ್ಲು ಸಕ್ಕರೆಯಂತೆ ತುಂಬಾ ಸಿಹಿ. ಅವಿದ್ಯೆಯನ್ನು ಇಲ್ಲಿ ಕಾಮಾಲೆ ರೋಗಕ್ಕೆ ಹೋಲಿಸಲಾಗಿದೆ. ಈ ರೋಗವು ಪಿತ್ತ ವಿಕಾರದಿಂದ ಆಗುತ್ತದೆ. ಕಾಮಾಲೆ ರೋಗ ತಟ್ಟಿದವನ ನಾಲಿಗೆಯು ಕಲ್ಲು ಸಕ್ಕರೆಯನ್ನು ಸವಿಯಲಾರದು. ಬದಲಿಗೆ ಕಾಮಾಲೆ ತಗಲಿದವನಿಗೆ ಸಿಹಿ ವಸ್ತುವು ಅತಿ ಕಹಿಯಾಗಿ ಕಾಣುತ್ತದೆ. ಅದೇ ರೀತಿ ಅವಿದ್ಯೆಯು ದಿವ್ಯ ಸವಿಯುಳ್ಳ ಕೃಷ್ಣನ ನಾಮ, ಗುಣ, ರೂಪ ಮತ್ತು ಲೀಲೆಗಳನ್ನು ಸವಿಯಲಾಗದಂತೆ ಮಾಡುತ್ತದೆ. ಈ ರೋಗವಿದ್ದರೂ ಒಬ್ಬನು ಅತಿಯಾದ ಎಚ್ಚರಿಕೆ ಮತ್ತು ಅವಧಾನಗಳಿಂದ ಕೃಷ್ಣ ಪ್ರಜ್ಞೆಯುಳ್ಳವನಾಗಿ ಕೃಷ್ಣನಾಮ ಜಪಿಸುತ್ತಾ ಕೃಷ್ಣನ ದಿವ್ಯ ಲೀಲೆಗಳನ್ನು ಕೇಳುತ್ತಾ ಇದ್ದರೆ ಅವನ ಅವಿದ್ಯೆ ನಾಶವಾಗಿ ಆತನ ನಾಲಿಗೆಯು ಕೃಷ್ಣನ ದಿವ್ಯ ಗುಣ ಮತ್ತು ಇತರ ಪರಿಕರಗಳನ್ನು ಸವಿಯುವಂತಾಗುತ್ತದೆ. ಕೃಷ್ಣ ಪ್ರಜ್ಞೆಯನ್ನು ಕ್ರಮವಾಗಿ ಬೆಳೆಸಿಕೊಳ್ಳುವುದರಿಂದ ಅಂತಹ ಆಧ್ಯಾತ್ಮಿಕ ಸ್ವಾಸ್ಥ್ಯ ಸ್ಥಿತಿಯನ್ನು ಪುನಃ ಗಳಿಸಲು ಸಾಧ್ಯವಾಗುತ್ತದೆ. ಐಹಿಕ ಜಗತ್ತಿನಲ್ಲಿ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಿಂದ ಹೆಚ್ಚಾಗಿ ಲೌಕಿಕ ಜೀವನ ವಿಧಾನದಲ್ಲಿ ಹೆಚ್ಚು ಆಸಕ್ತಿ ತಳೆದರೆ ಆಗ ಅವನು ರೋಗ ಪೀಡಿತನೆಂದು ಭಾವಿಸಲಾಗುವುದು. ರೋಗವಿಲ್ಲದ ಸ್ಥಿತಿ ಎಂದರೆ ಭಗವಂತನ ನಿತ್ಯ ಕಿಂಕರನಾಗಿರುವುದು. ಜೇವೇರ ಸ್ವರೂಪ ಹಯಕೃಷ್ಣೇರ ನಿತ್ಯದಾಸ. ಕೃಷ್ಣನ ಮಾಯಾಶಕ್ತಿಯ ಬಾಹ್ಯ ಲಕ್ಷಣಗಳಿಂದ ಸೆಳೆಯಲ್ಪಟ್ಟು ಜೀವಿಯು ಕೃಷ್ಣನನ್ನು ಮರೆತಾಗ ಈ ಆರೋಗ್ಯ ಸ್ಥಿತಿಯು ಹೋಗುತ್ತದೆ. ಈ ಮಾಯಾ ಪ್ರಪಂಚವನ್ನು ದುರಾಶ್ರಯ ಅಂದರೆ ಹುಸಿಯಾದ ಅಥವಾ ಕೆಟ್ಟ ಆಶ್ರಯ ಎಂದು ಕರೆಯುತ್ತಾರೆ. ದುರಾಶ್ರಯವನ್ನು ನಂಬುವವನು ಬಿಸಿಲು ಕುದುರೆಯನ್ನು ಬೆಂಬತ್ತಿದವನಾಗುತ್ತಾನೆ. ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಸುಖವಾಗಿರಲು ಪ್ರಯತ್ನಿಸುತ್ತಿದ್ದಾರೆ. ಅವರ ಲೌಕಿಕ ಪ್ರಯತ್ನಗಳು ಎಲ್ಲಾ ವಿಧದಲ್ಲಿ ಭಂಗವಾದರೂ ಅಜ್ಞಾನದಿಂದ ಅವರಿಗೆ ತಮ್ಮ ತಪ್ಪುಗಳು ಅರ್ಥವಾಗುವುದಿಲ್ಲ. ಜನರು ಒಂದು ತಪ್ಪನ್ನು ಸರಿಪಡಿಸಲು ಹೋಗಿ ಇನ್ನೊಂದು ತಪ್ಪನ್ನು ಮಾಡುತ್ತಾರೆ. ಐಹಿಕ ಜಗತ್ತಿನಲ್ಲಿ ಬದುಕಲು ಹೋರಾಡುವ ವಿಧಾನ ಇದೆ. ಈ ಪರಿಸ್ಥಿತಿಯಲ್ಲಿರುವವನಿಗೆ ಕೃಷ್ಣ ಪ್ರಜ್ಞೆಯನ್ನು ಅವಲಂಬಿಸಿ ಸುಖವಾಗಿರಬೇಕೆಂದು ಹೇಳಿದರೆ ಅವನಿಗೆ ಅಂತಹ ಉಪದೇಶಗಳು ಪಥ್ಯವಾಗುವುದಿಲ್ಲ. ಈ ಪರಮ ಅಜ್ಞಾನವನ್ನು ತೊಲಗಿಸುವ ಸಲುವಾಗಿಯೇ ಓದ್ಲಾ ಮಾತಾಜಿ? ಹರೇ ಕೃಷ್ಣ ಪ್ರಭುಜಿ, ಹರೇ ಧನ್ಯವಾದಗಳು. ಕೃಷ್ಣ, ಧನ್ಯವಾದ. ಈ ಪರಮ ಅಜ್ಞಾನವನ್ನು ತೊಲಗಿಸುವ ಸಲುವಾಗಿಯೇ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಜಗತ್ತಿನಾದ್ಯಂತ ಹರಡಲಾಗುತ್ತಿದೆ. ಜನರು ಸಾಮಾನ್ಯವಾಗಿ ವಿವೇಚನಾ ಶೂನ್ಯರಾದ ನೇತಾರರಿಂದ ತಪ್ಪುದಾರಿಗೆಳೆಯಲ್ಪಡುತ್ತಿದ್ದಾರೆ. ಮಾನವ ಸಮಾಜದ ನಾಯಕರು, ರಾಜಕಾರಣಿಗಳು, ದಾರ್ಶನಿಕರು ಮತ್ತು ವಿಜ್ಞಾನಿಗಳು ಕುರುಡರು, ಏಕೆಂದರೆ ಅವರಿಗೆ ಕೃಷ್ಣ ಪ್ರಜ್ಞೆ ಇಲ್ಲ. ಭಗವದ್ಗೀತೆಯ ಪ್ರಕಾರ ಅವರು ನಾಸ್ತಿಕ ಜೀವನ ವಿಧಾನವನ್ನು ಅನುಸರಿಸುವುದರಿಂದ ವಾಸ್ತವ್ಯ ಜ್ಞಾನಹೀನರಾದ್ದರಿಂದ ಅವರು ಪಾಪಿಗಳು ಮತ್ತು ನರಾಧಮರು. ನಾಮಾಂ ದುಷ್ಕೃತಿನೋ ಮೂಢಃ ಪ್ರಪದ್ಯಂತೆ ನರಾಧಮಾಃ ಮಾಯೆಯಾಪಹೃತ ಜ್ಞಾನ ಆಸುರಂ ಭಾವ ಆಶ್ರಿತಃ. ನರಾಧಮರು ಮಾಯೆಯಿಂದ ಅಪಹೃತವಾದ ಜ್ಞಾನವುಳ್ಳವರು ಮತ್ತು ಆಸುರಿ ಸ್ವಭಾವವನ್ನು ಹೊಂದಿರುವವರು ನನಗೆ ಶರಣಾಗುವುದಿಲ್ಲ. ಗೀತಾ 7:15. ಅಂತಹ ಜನರು ಎಂದಿಗೂ ಕೃಷ್ಣನಿಗೆ ಶರಣಾಗರು. ಅವರು ಕೃಷ್ಣನ ಆಶ್ರಯ ಪಡೆಯ ಬಯಸುವವರ ಪ್ರಯತ್ನವನ್ನೂ ವಿರೋಧಿಸುವರು. ಅಂತಹ ನಾಸ್ತಿಕರು ಸಮಾಜದ ನಾಯಕರಾದರೆ ಇಡೀ ವಾತಾವರಣವೇ ಅಜ್ಞಾನದಿಂದ ತುಂಬಿ ಹೋಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಜನರು ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಪಾಲ್ಗೊಳ್ಳಲು ತುಂಬಾ ಆಸಕ್ತರಾಗಿರುವುದಿಲ್ಲ. ಕಾಮಾಲೆ ರೋಗಿಗೆ ಕಲ್ಲು ಸಕ್ಕರೆ ಸವಿ ರುಚಿಸದಂತೆ, ಆದರೆ ಕಾಮಾಲೆ ರೋಗಕ್ಕೆ ಕಲ್ಲು ಸಕ್ಕರೆಯೇ ಮದ್ದು ಎಂಬ ವಿಷಯವನ್ನು ಗಮನದಲ್ಲಿಡಬೇಕು. ಅದೇ ರೀತಿ ಮಾನವ ಸಮಾಜದ ಈಗಿನ ಅವ್ಯವಸ್ಥೆಯಲ್ಲಿ ಭಗವಂತನ ಪವಿತ್ರ ನಾಮದ ಜಪ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ,
ಎಂಬುದು ಜಗತ್ತನ್ನು ನೆಟ್ಟಗೆ ಮಾಡಲು ಇರುವ ಏಕೈಕ ಮದ್ದು. ರೋಗಗ್ರಸ್ತನಾದ ವ್ಯಕ್ತಿಗೆ ಕೃಷ್ಣ ಪ್ರಜ್ಞೆಯು ತುಂಬಾ ರುಚಿಕರವಾಗಿಲ್ಲದೆ ಇದ್ದರೂ ಭವರೋಗವು ವಾಸಿಯಾಗಬೇಕೆಂದು ಬಯಸುವವನು ಅತಿಯಾದ ಎಚ್ಚರಿಕೆ ಹಾಗೂ ಶ್ರದ್ಧೆಗಳಿಂದ ಇದನ್ನು ಅವಲಂಬಿಸಬೇಕು. ಶೀಲರೂಪ ಗೋಸ್ವಾಮಿಯವರು ಉಪದೇಶಿಸುತ್ತಾರೆ, ಹರೇ ಕೃಷ್ಣ ಮಹಾಮಂತ್ರ ಜಪದಿಂದ ಅವನ ಚಿಕಿತ್ಸೆ ಆರಂಭವಾಗುತ್ತದೆ. ಏಕೆಂದರೆ ಭಗವನ್ನಾಮ ಜಪದಿಂದ ಐಹಿಕ ಸ್ಥಿತಿಯಲ್ಲಿರುವ ವ್ಯಕ್ತಿಯು ಎಲ್ಲಾ ತಪ್ಪು ಕಲ್ಪನೆಗಳಿಂದ ದೂರವಾಗುತ್ತಾನೆ. ಅವಿದ್ಯೆಯು ತನ್ನ ಆಧ್ಯಾತ್ಮಿಕ ತದಾತ್ಮ್ಯದ ಬಗೆಗೆ ತಪ್ಪು ತಿಳುವಳಿಕೆಯು ಹೃದಯದಲ್ಲಿ ಅಹಂಕಾರಕ್ಕೆ ಅಡಿಪಾಯವನ್ನು ಹಾಕಿಕೊಡುತ್ತದೆ. ನಿಜವಾದ ರೋಗ ಹೃದಯದಲ್ಲಿದೆ. ಮನಸ್ಸನ್ನು ಶುದ್ಧಿಗೊಳಿಸಿದರೆ, ಪ್ರಜ್ಞೆಯನ್ನು ಶುದ್ಧಿಗೊಳಿಸಿದರೆ ಭವರೋಗ ತಗಲುವುದಿಲ್ಲ. ತಪ್ಪು ಕಲ್ಪನೆಗಳಿದ್ದಂತೆ ಮನಸ್ಸು ಮತ್ತು ಹೃದಯಗಳನ್ನು ಪರಿಶುದ್ಧಗೊಳಿಸಲು ಮಾನವನು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಇದು ಸುಲಭ ಹಾಗೂ ಲಾಭಕರ. ಭಗವಂತನ ಪುಣ್ಯನಾಮ ಜಪದಿಂದ ಮಾನವನು ಸಂಸಾರವೆಂಬ ನಿಗನಿಗೆ ಉರಿಯುವ ಅಗ್ನಿಯಿಂದ ಕೂಡಲೇ ಮುಕ್ತನಾಗುತ್ತಾನೆ. ಭಗವಂತನ ಪುಣ್ಯನಾಮ ಜಪದಲ್ಲಿ 3 ಹಂತಗಳಿವೆ: ಅಪರಾಧದ ಹಂತ, ಅಪರಾಧಗಳನ್ನು ತಗ್ಗಿಸುವ ಹಂತ ಮತ್ತು ಪರಿಶುದ್ಧ ಹಂತ. ಪ್ರಾರಂಭಿಕ ಭಕ್ತನು ಹರೇ ಕೃಷ್ಣ ಮಂತ್ರವನ್ನು ಜಪಿಸುವ ಹಂತದಲ್ಲಿ ಸಾಮಾನ್ಯವಾಗಿ ಅನೇಕ ಅಪರಾಧಗಳನ್ನು ಮಾಡುತ್ತಾನೆ. 10 ಬಗೆಯ ಅಪರಾಧಗಳಿವೆ. ಭಕ್ತನಾದವನು ಈ ಅಪರಾಧಗಳಿಂದ ದೂರವಿದ್ದರೆ ಅವನು 2ನೇ ಹಂತವನ್ನು ಕಾಣಬಹುದು. ಈ ಹಂತವು ಅಪರಾಧ ಸಹಿತ ಜಪ ಮತ್ತು ಶುದ್ಧ ಜಪಗಳ ನಡುವೆ ಇದೆ. ಒಬ್ಬನು ಪರಿಶುದ್ಧ ಹಂತವನ್ನು ತಲುಪಿದೊಡನೆ ಮುಕ್ತನಾಗುತ್ತಾನೆ. ಇದನ್ನು ಭವಮಹಾದಾವಾಗ್ನಿ ನಿರ್ವಾಪಣಂ ಎಂದು ಕರೆಯುತ್ತಾರೆ. ಸಂಸಾರದ ದಾವಾನಲದಿಂದ ಮುಕ್ತನಾದೊಡನೆ ಅವನು ದಿವ್ಯ ಜೀವನದ ಸವಿಯನ್ನು ಸವಿಯಬಲ್ಲನು. ತೀರ್ಮಾನ ಇಷ್ಟೇ: ಭವರೋಗದಿಂದ ಮುಕ್ತನಾಗಲು ಪ್ರತಿಯೊಬ್ಬನೂ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡಬೇಕು. ಜನರು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವ ವಾತಾವರಣ ಸೃಷ್ಟಿಸುವುದು ಕೃಷ್ಣ ಪ್ರಜ್ಞೆ ಆಂದೋಲನದ ಮುಖ್ಯ ಉದ್ದೇಶ. ಸಾಧಕನು ಶ್ರದ್ಧೆಯಿಂದ ಜಪವನ್ನು ಆರಂಭಿಸಬೇಕು. ಜಪದಿಂದ ಈ ಶ್ರದ್ಧೆ ಹೆಚ್ಚಿದರೆ ಅವನು ಕೃಷ್ಣ ಪ್ರಜ್ಞಾ ಸಮಾಜದ ಸದಸ್ಯನಾಗಬಹುದು. ನಾವು ಸಂಕೀರ್ತನ ಗೋಷ್ಠಿಗಳನ್ನು ಜಗತ್ತಿನಾದ್ಯಂತ ಕಳುಹಿಸುತ್ತಿದ್ದೇವೆ. ಕೃಷ್ಣನ ಗಂಧಗಾಳಿಯೇ ಇಲ್ಲದ ಜನರು ಇಲ್ಲದೆ ದೂರದ ಕೊಂಪೆಯಲ್ಲೂ ಹರೇ ಕೃಷ್ಣ ಮಹಾಮಂತ್ರವು ನಮ್ಮ ಪಕ್ಷಕ್ಕೆ ಸಾವಿರಾರು ಜನರನ್ನು ಆಕರ್ಷಿಸುತ್ತಿದೆ ಎಂಬುದು ಅವರ ಅನುಭವ. ಈ ಮಂತ್ರವನ್ನು ಕೇಳಿದ ಕೆಲವೇ ದಿನಗಳಲ್ಲಿ ಕೆಲವು ಕಡೆಗಳಲ್ಲಿ ಜನರು ನಮ್ಮ ಭಕ್ತರಂತೆಯೇ ತಲೆ ಬೋಳಿಸಿಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಿದ್ದಾರೆ. ಇದು ಅನುಕರಣೆಯೇ ಇರಬಹುದು, ಆದರೆ ಒಳ್ಳೆಯದರ ಅನುಕರಣೆ ಅಪೇಕ್ಷಣೀಯ. ಕೆಲವು ಅನುಕರಣಕಾರರು ಕ್ರಮೇಣ ಗುರುವಿನಿಂದ ದೀಕ್ಷೆ ಬಯಸಿ ದೀಕ್ಷೆ ಪಡೆಯುತ್ತಾರೆ. ಒಬ್ಬನ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು? ಲಕ್ಷ್ಮೀ ಬಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಒಬ್ಬನ ಉದ್ದೇಶ ಪ್ರಾಮಾಣಿಕವಾಗಿದ್ದರೆ ಅವನಿಗೆ ದೀಕ್ಷೆ ಕೊಡಲಾಗುವುದು. ಈ ಹಂತವನ್ನು ಭಜನೆ ಕ್ರಿಯೆ ಎಂದು ಕರೆಯುತ್ತಾರೆ. ದೀಕ್ಷೆ ಪಡೆದ ನಂತರ ಅವನು ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರತಿನಿತ್ಯ 16 ಸುತ್ತು ಜಪಿಸಿ ನಿಜವಾದ ಭಗವತ್ ಸೇವೆಯಲ್ಲಿ ತೊಡಗುತ್ತಾನೆ. ಅವನು ಆದರ ಮಾಡುವುದಿಲ್ಲ, ಮದ್ಯಪಾನ ಮಾಡುವುದಿಲ್ಲ, ಮಾಂಸ ತಿನ್ನುವುದಿಲ್ಲ ಮತ್ತು ಜೂಜಾಡುವುದಿಲ್ಲ. ಭಜನೆ ಕ್ರಿಯೆಯಿಂದ ಅವನಿಗೆ ಐಹಿಕ ಜೀವನದ ಕಶ್ಮಲದಿಂದ ಬಿಡುಗಡೆ ಸಿಕ್ಕುತ್ತದೆ. ಅವನು ಅನಂತರ ಮಾಂಸ, ಈರುಳ್ಳಿಗಳಿಂದ ಮಾಡಿದ ತಿಂಡಿಗಳನ್ನು ತಿನ್ನಲು ರೆಸ್ಟೋರೆಂಟ್ಗಾಗಲಿ ಹೋಟೆಲ್ಗಾಗಲಿ ಹೋಗುವುದಿಲ್ಲ. ಧೂಮಪಾನ ಮಾಡುವುದಿಲ್ಲ, ಕಾಫಿ ಟೀಗಳನ್ನು ಕುಡಿಯುವುದಿಲ್ಲ. ಅವನು ಅಕ್ರಮ ಸಂಭೋಗವನ್ನು ತೊರೆಯುವುದು ಮಾತ್ರವಲ್ಲದೆ ಲೈಂಗಿಕ ಜೀವನವನ್ನೇ ತೊರೆಯುತ್ತಾನೆ. ಅವನು ಸಟ್ಟ ಜೂಜುಗಳಲ್ಲಿ ಕಾಲ ಕಳೆಯುವುದಿಲ್ಲ. ಈ ರೀತಿಯಲ್ಲಿ ಅನಾವಶ್ಯಕ ವಿಷಯಗಳಿಂದ ಅನರ್ಥ ನಿವೃತ್ತಿ ದೂರವಾಗಿ ಶುದ್ಧನಾಗುತ್ತಾನೆಂದು ತಿಳಿಯಬೇಕು. ಅನರ್ಥ ಎಂಬ ಪದಕ್ಕೆ ಅನಾವಶ್ಯಕ ವಿಷಯಗಳು, ವಸ್ತುಗಳು ಎಂದರ್ಥ. ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಸೇರಿದರೆ ಅನರ್ಥಗಳನ್ನು ದಮನ ಮಾಡಬಹುದು. ಒಬ್ಬ ವ್ಯಕ್ತಿಯು ಅನಗತ್ಯ ವಿಷಯಗಳಿಂದ ವಿಮುಖನಾದರೆ ಆಗ ಅವನು ಕೃಷ್ಣ ಸಂಬಂಧವಾದ ಚಟುವಟಿಕೆಗಳಲ್ಲಿ ಸ್ಥಿರವಾಗಿ ನಿರತನಾಗಿರುತ್ತಾನೆ. ನಿಜವಾಗಿ ಹೇಳುವುದಾದರೆ ಅವನು ಭಕ್ತಿ ಸೇವಾ ಚಟುವಟಿಕೆಗಳ
ಆನಂದಾತಿರೇಕದಲ್ಲಿ ಮುಳುಗಿರುತ್ತಾನೆ. ಇದಕ್ಕೆ ಭಾವ ಅಂದರೆ ಭಗವಂತನ ಬಗೆಗಿನ ಸುಪ್ತ ಪ್ರೇಮ ಜಾಗೃತವಾಗುವುದು ಎಂದರ್ಥ. ಹೀಗಾಗಿ ಬದ್ಧಾತ್ಮನು ಸಂಸಾರ ಬಂಧನದಿಂದ ಮುಕ್ತನಾಗಿ ದೇಹಾತ್ಮವಾದಲ್ಲಿ ಐಹಿಕ ಸಂಪತ್ತು, ಐಹಿಕ ಜ್ಞಾನ ಹಾಗೂ ಸಕಲ ರೀತಿಯ ಐಹಿಕ ಆಕರ್ಷಣೆಗಳಲ್ಲೂ ಆಸಕ್ತಿ ಕಳೆದುಕೊಳ್ಳುತ್ತಾನೆ. ಅಂತಹ ಸಮಯದಲ್ಲಿ ದೇವೋತ್ತಮ ಪರಮ ಪುರುಷನಾರು, ಅವನ ಮಾಯೆ ಎಂದರೆ ಯಾವುದು ಎಂಬುದು ಅವನಿಗೆ ಅರ್ಥವಾಗುತ್ತವೆ. ಆಗ ಮಾಯೆ ಇದ್ದರೂ ಭವ ಹಂತವನ್ನು ತಲುಪಿದಾಗ ಅದು ಅವನನ್ನು ವಿಚಲಿತಗೊಳಿಸದು. ಏಕೆಂದರೆ ಭಕ್ತನಿಗೆ ನಿಜವಾಗಿ ಮಾಯೆ ಏನು ಎಂಬುದು ಗೊತ್ತು. ಮಾಯೆ ಎಂದರೆ ಕೃಷ್ಣನ ಬಗೆಗೆ ವಿಸ್ಮೃತಿ. ಕೃಷ್ಣ ವಿಸ್ಮೃತಿಯೂ ಕೃಷ್ಣ ಪ್ರಜ್ಞೆಯೂ ನೆರಳು ಬೆಳಕುಗಳಂತೆ ಪಕ್ಕದಲ್ಲಿರುತ್ತವೆ. ಒಬ್ಬನು ನೆರಳಿನಲ್ಲಿದ್ದಾಗ ಬೆಳಕಿನ ಸುಖವನ್ನು ಆನಂದಿಸಲಾರನು ಮತ್ತು ಬೆಳಕಿನಲ್ಲಿರುವವನು ಅಂಧಕಾರದ ಪ್ರಭಾವಕ್ಕೆ ಒಳಗಾಗನು. ಕೃಷ್ಣ ಪ್ರಜ್ಞೆಯನ್ನು ಅವಲಂಬಿಸಿ ಒಬ್ಬನು ಕ್ರಮೇಣ ಮುಕ್ತನಾಗಿ ಬೆಳಕಿನಲ್ಲಿ ಇರುತ್ತಾನೆ. ನಿಜವಾಗಿ ಅವನು ಅಂಧಕಾರವನ್ನು ಮುಟ್ಟಲಾರನು. ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲೆ 22.31 ಹೀಗೆ ಹೇಳಿದೆ: ಕೃಷ್ಣ ಸೂರ್ಯ ಸಮ ಮಾಯ ಆಯ ಅಂಧಕಾರ, ಯಯಹಾಂ ಕೃಷ್ಣ ತಾಹಂ ನಾಹಿ ಮಾಯಾರ ಅಧಿಕಾರ. ಕೃಷ್ಣನನ್ನು ಸೂರ್ಯನ ತೇಜಸ್ಸಿಗೂ ಮಾಯೆಯನ್ನು ಅಂಧಕಾರಕ್ಕೂ ಹೋಲಿಸಲಾಗಿದೆ. ಬೆಳಕಿದ್ದೆಡೆ ಕತ್ತಲೆ ಇರಲು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆಯನ್ನು ಅವಲಂಬಿಸಿದೊಡನೆ ಮಾಯೆಯ ಅಂಧಕಾರ, ಬಾಹ್ಯ ಶಕ್ತಿಯ ಪ್ರಭಾವ ಕೂಡಲೇ ಹೊರಟು ಹೋಗುತ್ತವೆ. ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭು. ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಸಾತ್ಕೃಷ್ಣ ನಾಮಚರಿತಾದಿ ಸಿತಾಪ್ಯ ವಿದ್ಯಾ ಪಿತ್ತೋಪತಪ್ತರಸನಸ್ಯ ನರೋಚಿಕಾನು ಕಿಂತ್ವಾದರಾದನು ದಿನಂ ಖಲು ಸೈವ ಜುಷ್ಟಾ ಸ್ವಾದ್ವಿ ಕ್ರಮಾದ್ಭವತಿ ತದ್ಗದ ಮೂಲ ಹಂತ್ರಿ. ಕೃಷ್ಣನ ಪವಿತ್ರ ನಾಮ, ಚರಿತ್ರೆ, ಲೀಲೆಗಳು, ಚಟುವಟಿಕೆಗಳು ಎಲ್ಲವೂ ಕಲ್ಲು ಸಕ್ಕರೆಯಂತೆ ದಿವ್ಯ ರುಚಿಯನ್ನು ಹೊಂದಿವೆ. ಅವಿದ್ಯೆ, ಅಜ್ಞಾನ ಎಂಬ ಕಾಮಾಲೆ ಹತ್ತಿದವನಿಗೆ ಸಿವಿ ತಿಂಡಿಯ ರುಚಿ, ಸವಿ ಗೊತ್ತಾಗುವುದಿಲ್ಲ. ಆದರೆ ಈ ಸವಿಯಾದ ನಾಮಗಳನ್ನು ಸುಮ್ಮನೆ ಪ್ರತಿನಿತ್ಯ ಜಪಿಸುವವನ ನಾಲಿಗೆಯಲ್ಲಿ ಸಹಜವಾಗಿ ರುಚಿ ಹುಟ್ಟಿ ಅವನ ರೋಗವು ಕ್ರಮೇಣ ಬುಡ ಸಮೇತ ನಾಶವಾಗುತ್ತದೆ. ಸೊ ಭಾವಾರ್ಥದಲ್ಲಿ ನಾವು ಏನ್ ನೋಡಿದ್ವಿ ಅಂದ್ರೆ, ಕೃಷ್ಣನ ಪುಣ್ಯನಾಮ, ಗುಣ, ಲೀಲೆಗಳು ಮೊದಲಾದವುಗಳು ಪರಮ ಸತ್ಯ ಸ್ವರೂಪಗಳ ಮತ್ತು ಸೌಂದರ್ಯ ಹಾಗೂ ಆನಂದ ಭರಿತವಾದವು. ಸಹಜವಾಗಿಯೇ ಎಲ್ಲರಿಗೂ ಇದು ಕಲ್ಲು ಸಕ್ಕರೆ ತುಂಬಾ ಇಷ್ಟ, ಯಾಕಂದ್ರೆ ಅದು ಸಿಹಿಯಾಗಿರುತ್ತೆ. ಆದ್ರೆ ಯಾರಿಗೆ ಈ ಕಾಮಾಲೆ ರೋಗ ಬಂದಿರುತ್ತೆ, ಅವಿದ್ಯೆ ಕಾಮಾಲೆ ರೋಗ ಇರುತ್ತೆ, ಅವರಿಗೆ ಈ ಕಲ್ಲು ಸಕ್ಕರೆ ಅವರಿಗೆ ಟೇಸ್ಟ್ ಬರೋದಿಲ್ಲ. ರೂಪ, ಗುಣ, ನಾಮ ಇವೆಲ್ಲ ಕಲ್ಲು ಸಕ್ಕರೆ ಅಂತಾಗೆ, ಅದು ಕಲ್ಲು ಸಕ್ಕರೆ ಎಲ್ಲರಿಗೂ ಟೇಸ್ಟ್ ಬರೋದಿಲ್ಲ. ಸೊ ಕೆಲವರು ವಯಸ್ಸಾದವರಿಗೆ ಕಲ್ಲು ಸಕ್ಕರೆ ಗಟ್ಟಿ ತಿನ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದು ನಮ್ಮಂತವ್ರಿಗೂ ಅದು ಸಮಸ್ಯೆನೆ. ಅದ್ರ ಪೌಡರ್ ಮಾಡ್ಕೊಂಡು ತಿನ್ಬಹುದು. ಸೊ ಈ ರೀತಿ ಸಮಸ್ಯೆಗಳು ನಮಗೂ ಕೂಡ. ಕೆಲವರಿಗೆ ಅವಿದ್ಯೆಯ ಸಮಸ್ಯೆ, ಕೆಲವರಿಗೆ ದೇಹಗಳ ಪ್ರಾಬ್ಲಮ್. ಅದರಿಂದ ನಾವು ಆದಷ್ಟು ಇರ್ತೀವಿ, ಆದಷ್ಟು ಸಣ್ಣ ವಯಸ್ಸಿನಲ್ಲೇ ಈ ಕೆಲಸವನ್ನು ಶುರು ಮಾಡಬೇಕು, ಕೃಷ್ಣ ನಾಮವನ್ನು ಜಪಿಸ್ಲಿಕ್ಕೆ. ಸೊ ಅವಾಗ ಅದು ಸಕ್ಕರೆ ಕಲ್ಲು ಸಕ್ಕರೆ ಏನಾಗುತ್ತೆ, ಕೊನೆಯವರೆಗೂ ನಾವು ತಿನ್ಬಹುದು. ಸೊ ಈ ರೀತಿ ಪುಣ್ಯನಾಮ ಜಪಿಸುತ್ತಾ ಕೃಷ್ಣನ ದಿವ್ಯ ಲೀಲೆಗಳನ್ನು ಕೇಳ್ತಾ ಇದ್ರೆ ನಾವು ತಂತಾನೆ ನಿಧಾನವಾಗಿ ಅವಿದ್ಯೆ ನಾಶವಾಗುತ್ತೆ. ಸೊ ಅದಕ್ಕೆ ನಾವು 16 ಸುತ್ತು ಜಪ ಮಾಡಿ ಪ್ರತಿನಿತ್ಯ ಜಪ ಮಾಡಿ ಕಲಿ ಪ್ರಭಾವದಿಂದ ಬಿಡುಗಡೆ ಹೊಡ್ಲಿಕ್ಕೆ ಕೇವಲ 16 ಸುತ್ತು ಜಪ ತುಂಬಾ ಮುಖ್ಯ ಅಂತ ಹೇಳೋದು ಅದಕ್ಕೆ. ಸೊ ಯಾಕಂದ್ರೆ ಪುಣ್ಯನಾಮ ಜಪವನ್ನು ಮಾಡ್ತಾ ಇದ್ರೆ ಏನಾಗುತ್ತೆ, ಈ ಅವಿದ್ಯೆ ಕ್ರಮೇಣ ನಾಶವಾಗುತ್ತೆ ಮತ್ತು ನಾಲಿಗೆಗೆ ಅದು ಕೃಷ್ಣನ ದಿವ್ಯ ಗುಣ ಮತ್ತು ಪರಿಕರಗಳನ್ನು ಸವಿಯುವ ಒಂದು ಅಭ್ಯಾಸ ಆಗುತ್ತೆ ಅದಕ್ಕೆ. ಸೊ ಐಹಿಕ ಜಗತ್ತಿನಲ್ಲಿ ರೋಗವಿಲ್ಲದ ಸ್ಥಿತಿ ಅಂದ್ರೆ ಭಗವಂತನ ನಿತ್ಯದಾಸನಾಗಿರುವುದು. ಜೀವೇರ ಸ್ವರೂಪಾಯ ಕೃಷ್ಣರ ನಿತ್ಯದಾಸ ಅಂದ್ರೆ ಐಹಿಕ ಜಗತ್ತಿನಲ್ಲಿ ಬದುಕಲು ಹೋರಾಡುವ ಪರಿಸ್ಥಿತಿಯಲ್ಲಿ ಯಾರಿರ್ತಾನೆ, ಅವನಿಗೆ ಕೃಷ್ಣ ಭಕ್ತಿ ಅವಲಂಬಿಸಿ ಕೃಷ್ಣ ಹರೇ ಕೃಷ್ಣ ಮಹಾಮಂತ್ರ ಜಪಿಸಿದ್ರೆ ನೀನು ಸುಖವಾಗಿರ್ಬೋದು ಅಂತ ಹೇಳಿದ್ರೆ ಅವನಿಗೆ ಅದು ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಅವನಿಗೆ ಇದು ಇನ್ನೂ ಅದು ಮೋಹ, ಈ ಐಹಿಕ ಜಗತ್ತಿನಿಂದ ಮೋಹ ಇಳಿದಿಲ್ಲ ಇನ್ನಾನು. ಅದರಿಂದ ಅದು ಹೋರಾಡ್ಲಿಕ್ಕೆ ಅವನು ಇಷ್ಟಪಡ್ತಾನೆ. ಐಹಿಕ ಜಗತ್ತಿನಲ್ಲಿ ಅವನು ಬಂದಿರೋದೇ ಐಹಿಕ ಜಗತ್ತಿನಲ್ಲಿ ಹೋರಾಡಿಕೊಂಡು ಐಹಿಕ ಜಗತ್ತಿನ ಮೇಲೆ ಒಂದು ಪ್ರಭುತ್ವವನ್ನು ಸಾಧಿಸ್ಲಿಕ್ಕಲ್ವಾ.
ಸೊ ಅದರಿಂದ ಅವ್ರು ಇಷ್ಟಪಡೋದಿಲ್ಲ. ಅವ್ರು ಬಂದಿರೋ ಕೆಲಸ ಬಿಟ್ಬಿಡು ಅಂದ್ರೆ ಹೆಂಗ್ ಮಾಡ್ಬೇಕಾಗತ್ತೆ ಅವ್ರಿಗೆ. ಆದ್ರೆ ನಾವು ಏನಕ್ಕೆ ಬಂದಿದೀವಿ ಅನ್ನೋದು ಅವ್ರಿಗೆ ನೆನಪಿರಲ್ಲ. ಅವ್ರಿಗೆ ಬಂದಿರೋದು ಅಹಂಕಾರದಲ್ಲಿ ಅಹಂಕಾರನೇ ಅಡ್ಡ ಬಂದ್ಬಿಡುತ್ತೆ. ಸೊ ಅದರಿಂದ ಉಪದೇಶ ಅವರಿಗೆ ಪಥ್ಯ ಆಗೋದಿಲ್ಲ. ಸೊ ಇಲ್ಲಿ ಭಗವಂತ ಹೇಳ್ತಾನೆ ಭಗವದ್ಗೀತೆ 7.15 ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ಸೊ ಯಾರು ನರಾಧಮರು ಇರ್ತಾರೆ, ಮೂಢರು ಅಂದ್ರೆ ಮೂಢಕರು, ಮತ್ತು ನರಾಧಮರು ಅಥವಾ ಮಾಯೆಯಿಂದ ಅಪಹೃತಾದ ಜ್ಞಾನ ಉಳ್ಳವರು ಮತ್ತು ಆಸುರಿ ಸ್ವಭಾವದವರು, ಈ ರೀತಿಯ 4 ರೀತಿಯ ಜನಗಳು ನನಗೆ ಶರಣಾಗುವುದಿಲ್ಲ. ಭಗವಂತ ಹೇಳಿದಾನಲ್ವಾ, 4 ರೀತಿಯ ಜನಗಳು ಶರಣ ಆಗ್ತಾರೆ. ಯಾರು? 7.14 ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ 4 ರೀತಿಯ ಜನಗಳು: ಆರ್ತಿ, ಅರ್ಥಾರ್ಥಿ, ಜ್ಞಾನಿ, ಜಿಜ್ಞಾಸು. ಈ 4 ಜನಗಳು ನನಗೆ ಶರಣಾಗ್ತಾರೆ. ಮತ್ತು ಶರಣ ಆಗದೆ ಇರುವಂತವ್ರು ಯಾರು? ಮೂಢರು, ನರಾಧಮರು, ಮಾಯೆಯಿಂದ ಅಪಹೃತ ಜ್ಞಾನ ಉಳ್ಳವರು ಮತ್ತು ಆಸುರಿ ಸ್ವಭಾವವನ್ನು ಹೊಂದಿರೋರು. ಈ 4 ಜನ ನಂಗೆ ಶರಣಾಗುವುದಿಲ್ಲ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಅದರಿಂದ ಕಾಮಾಲೆ ರೋಗಕ್ಕೆ ಕಲ್ಲು ಸಕ್ಕರೆ ಅಂದ್ರೆ, ಇಲ್ಲಿ ಕಲ್ಲು ಸಕ್ಕರೆಯನ್ನು ಭಗವಂತನ ಪವಿತ್ರವಾದ ನಾಮ. ದಾಸರ ಪದವೂ ಇದೆ, ಕಲ್ಲು ಸಕ್ಕರೆಯನ್ನು ಕೊಳ್ಳಿರೋ ಹರಿನಾಮ ಎಂಬ ಜಪದ ಕಲ್ಲು ಸಕ್ಕರೆಯನ್ನು ಕೊಳ್ಳಿರೋ ಅಂದ್ಬಿಟ್ಟು. ಸೊ ಅದೇ ರೀತಿ ಈ ಮೊದಲೆಲ್ಲ ನಮ್ಗೆ ದಾಸರ ಪದಗಳ ಅರ್ಥ ಆಗ್ತಾ ಇರ್ಲಿಲ್ಲ. ಸೊ ಇವಾಗೆಲ್ಲ ಇದೆಲ್ಲ ಒಂದು ಇಸ್ಕಾನ್ ಪುಸ್ತಕಗಳೆಲ್ಲ ಓದಿದ್ಮೇಲೆ ಈಗ ದಾಸರ ಪದಗಳು ಚೆನ್ನಾಗಿ ಅರ್ಥವಾಗುತ್ತೆ ನಮ್ಗೆ. ಅವ್ರು ಹೇಳೋದು ಏನು ಅಂತ ಮೊದಲು ಅರ್ಥನೇ ಆಗ್ತಿರ್ಲಿಲ್ಲ. ಏನು ಕಲ್ಲು ಸಕ್ಕರೆನೋ ಏನೋ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಮ್ಗೆ. ಹರಿದಾಸರು ಯಾಕೆ ಕಲ್ಲು ಸಕ್ಕರೆ ಬಗ್ಗೆ ಮಾತಾಡ್ತಾ ಇದ್ರು ಅಂತ. ಸೊ ಅದರಿಂದ ಭಗವಂತನ ಪವಿತ್ರ ನಾಮದ ಜಪ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಇದೇ ನಮಗೆ ಮೆಡಿಸನ್ ಭವರೋಗಕ್ಕೆ. ಸೊ ಅದರಿಂದ ಇದು ನಾವು ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಮನಸ್ಸು ಮತ್ತು ಹೃದಯಗಳನ್ನು ಶುದ್ಧಗೊಳಿಸ್ಬೇಕು ಅಂದ್ರೆ ಕೇವಲ ಹರಿನಾಮ ಸಂಕೀರ್ತನೆಯಿಂದ ಮಾತ್ರ ಸಾಧ್ಯ. ಸೊ ನಂತರ ಭಗವಂತನ ಜಪದಲ್ಲಿ ಈ ಪರ್ಪೋರ್ಟ್ ಅಲ್ಲಿ ಶ್ರೀಲ ಪ್ರಭುಪಾದರು ಜಪದಲ್ಲಿ 3 ಹಂತಗಳ ಬಗ್ಗೆ ಮಾತಾಡ್ತಾರೆ. ಮೊದಲನೇದು ಅಪರಾಧದ ಹಂತ, ನಂತರ ಅಪರಾಧಗಳನ್ನು ತಗ್ಗಿಸುವಂತಹ ಹಂತ, ನಂತರ ಪರಿಶುದ್ಧವಾದ ಹಂತ. ಮೊದಲನೇದು ಅಂದ್ರೆ ಅಪರಾಧದ ಹಂತ. ನಾವೆಲ್ಲರೂ ಅಪರಾಧ ಮಾಡ್ತಾ ಇರೋದು. ಈ 10 ಬಗೆಯ ಅಪರಾಧಗಳಿವೆ. ಪ್ರಾರಂಭದಲ್ಲಿ ಭಕ್ತನು ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದರಲ್ಲಿ ಅನೇಕ ಅಪರಾಧಗಳನ್ನು ಮಾಡ್ತಾರೆ. ನಾವು ಪ್ರತಿದಿನ ಬೆಳಗ್ಗೆ ಮಂಗಳಾರತಿ ನಂತರ ಈ 10 ಅಪರಾಧಗಳ ಬಗ್ಗೆ ಮಾತಾಡ್ತೀವಿ. ಈ 10 ಅಪರಾಧಗಳಲ್ಲಿ 9 ಅಪರಾಧಗಳನ್ನ ಹೇಗೋ ನಿಭಾಯಿಸ್ಬಿಡ್ಬೋದು. ಅದ್ರ ಕೊನೆಯ ಅಪರಾಧ ಇದೆಯಲ್ಲ, 10ನೇ ಅಪರಾಧ, ಜಪವನ್ನು ಮಾಡುವಾಗ ನಾವು ಮನಸ್ಸು ಕೊಟ್ಟು ಜಪ ಮಾಡಬೇಕು ಅಂದ್ಬಿಟ್ಟು ಅದು ದೊಡ್ಡ ಕಷ್ಟ ನಮ್ಗೆಲ್ಲ. ಅದು ವಯಸ್ಸಾಗ್ಬಿಟ್ರೆ 1-2 ಗಂಟೆ ಸರಿಯಾಗಿ ಕೂತ್ಕೊಳ್ಳೋದು ಕಷ್ಟನೇ. ಅಲ್ಲಿ ನೋವು ಇಲ್ಲಿ ನೋವು. ಮಾತಾಜಿ ಹೇಳ್ತಾ ಇದ್ರು L4 ಪ್ರಾಬ್ಲಮ್ಮು, L5 ಪ್ರಾಬ್ಲಮ್ಮು, ಎಲ್ಲಿದೆಯೋ ಅಲ್ಲೆಲ್ಲ ಪ್ರಾಬ್ಲಮ್. ಸೊ ಅದರಿಂದ ಈ 10 ಬಗೆ ಕೂತ್ಕೊಳ್ಳಕ್ಕೂ ಕಷ್ಟ ಗುರುಜಿ, ಕೂತ್ಕೊಳ್ಳೋಕ್ಕೂ ಕಷ್ಟ, ನಿಂತ್ಕೊಳ್ಳೋಕ್ಕೂ ಕಷ್ಟ, ಓಡಾಡೋಕ್ಕೂ ಕಷ್ಟ. ಅದರಿಂದ ಈ 10 ಬಗೆಯ ಅಪರಾಧದಲ್ಲಿ ಕೊನೆ ಅಪರಾಧ ಏನಿದೆಯಲ್ಲ ಅದು ಎಲ್ಲಕ್ಕಿಂತ ಕಷ್ಟ. ಆದ್ರೆ ಭಗವಂತನು ಹೇಳಿದಾನೆ, ಅರ್ಜುನನು ಹೇಳಿದಾನೆ, ಇದು ತುಂಬಾ ಕಷ್ಟ ಮನಸ್ಸನ್ನು ನಿಗ್ರಹಿಸೋದು ಅಂದ್ಬಿಟ್ಟು. ಆದ್ರೆ ಭಗವಂತ ಹೇಳ್ತಾನೆ, ಎಸ್, ಮನಸ್ಸು ನಿಗ್ರಹಿಸೋದು ತುಂಬಾ ಕಷ್ಟ. ಬಿರುಗಾಳಿಯನ್ನು ಇದು ನಿಯಂತ್ರಿಸ್ಬೋದು, ಆದ್ರೆ ಸುಂಟರ ಗಾಳಿಯನ್ನು ನಿಯಂತ್ರಿಸ್ಬೋದು, ಆದ್ರೆ ಮನಸ್ಸನ್ನು ನಿಯಂತ್ರಿಸೋದು ತುಂಬಾ ಕಷ್ಟ. ಸೊ ಅದರಿಂದ ಮನಸ್ಸನ್ನು ನಿಯಂತ್ರಿಸೋದು ಅಭ್ಯಾಸ ಯೋಗೇನ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಅಭ್ಯಾಸ ಮಾಡಬೇಕು. ನಾವು ಮನಸ್ಸನ್ನು ಎಳೆದು ತಂದು ಇಡ್ತಾ ಇರ್ಬೇಕು ಅಲ್ಲಿ ಕೃಷ್ಣನ ಪಾದಕಮಗಳಲ್ಲಿ ಇಡ್ತಾ ಇರ್ಬೇಕು. ಸೊ ನಿಧಾನವಾಗಿ ಅದು ಭವರೋಗ ನಮ್ಗೆ ವಾಸಿಯಾಗುತ್ತೆ. ಸೊ ನಂತರ ಇದು ಮೊದಲನೇ ಹಂತ, ಅಪರಾಧದ ಹಂತದಲ್ಲಿ ಇದೆಯೋ ನಾವು. ಸೊ ನಾವು ಈ ಅಪರಾಧದ ಹಂತವನ್ನು ಕ್ರಾಸ್ ಮಾಡಿದ್ಮೇಲೆ ಏನಾಗುತ್ತೆ, ನಾವು ಇದು ಅಪರಾಧ ಹಂತ ಕ್ರಾಸ್ ಮಾಡೋದು ಅಂದ್ರೆ ಮತ್ತೆ ಇನ್ನಷ್ಟು ಜಪ ಮಾಡೋದು ಅಷ್ಟು, ಬೇರೆ ಏನ್ ದಾರಿನೇ ಇಲ್ಲ ಅದಕ್ಕೆ. ಸೊ ಅದರಿಂದ ಕಲ್ಲು ಸಕ್ಕರೆಯನ್ನು ಇನ್ನಷ್ಟು ತಗೋತಾ ಇರೋದು, ಕಬ್ಬಿನ ಹಾಲನ್ನು ಇನ್ನಷ್ಟು ತಗೋತಾ ಇರಬೇಕು. ಆವಾಗಲೇ ಕಾಮಾಲೆ ರೋಗ ವಾಸಿ ಆಗೋದು. ಸೊ ಅದರಿಂದ ಭಕ್ತನಾದವನು ಈ ಅಪರಾಧಗಳನ್ನು ದೂರ ಇದ್ರೆ, ಅಂದ್ರೆ ಈ 10ನೇ ಅಪರಾಧ ದೊಡ್ಡ ಕಷ್ಟ. ಅದನ್ನು ಹೇಗಾದ್ರೂ ನಾವು ಜಪ ಸಹಿ ಮಾಡಿದ್ರೆ ಏನಾಗುತ್ತೆ, ನಿಧಾನವಾಗಿ ನಾವು 2ನೇ ಹಂತವನ್ನು ತಲುಪ್ತೀವಿ. 2ನೇ ಹಂತ ನಾವು ತಲುಪಿದ ತಕ್ಷಣ ನಂತರ ಕೃಷ್ಣನ ಕೈಚಳಕ ಶುರುವಾಗುತ್ತೆ. ಈಗಲೂ ಕೈಚಳಕ ಇದೆ ಕೃಷ್ಣಂದು ಅಪರಾಧದ ಹಂತದಲ್ಲೂ ಕೂಡ. ಆದರೆ ಅಪರಾಧಗಳನ್ನು ತಗ್ಗಿಸುವಂತ 2ನೇ ಹಂತಕ್ಕೆ ನಾವು ಯಾವಾಗ ಹೋಗ್ತೀವಿ, ಆವಾಗ ಭಗವಂತ ಗಟ್ಟಿಯಾಗಿ ನಮ್ಮ ಕೈ ಹಿಡ್ಕೊತಾನೆ. ಅವನಿಗೂ ಕೂಡ ನಾವು ವಾಪಸ್ ಬರಬೇಕು ಗೋಲೋಕಕ್ಕೆ ಅಂತ ಅವನಿಗೂ ತುಂಬಾ ಇಷ್ಟ. ಸೊ ನಂತರ ಪರಿಶುದ್ಧ ಹಂತವನ್ನು ತಲುಪಿದ. ಆವಾಗ ಭಗವಂತ ಯಾವಾಗ ವ್ಯಕ್ತಿ ಯಾವಾಗ ಭಕ್ತ ಯಾವಾಗ ಪರಿಶುದ್ಧ ಹಂತ ತಲುಪ್ತಾನೆ, ಅದನ್ನು ಭವಮಹಾದಾವಾಗ್ನಿ ನಿರ್ವಾಣಂ. ಇದು ಕೂಡ ಬೆಳಗ್ಗೆ ಮಂಗಳಾರತಿ ನಂತರ ನಾವು ಈ ಶಿಷ್ಟಾಷ್ಟಕವನ್ನು ಹಾಡ್ತೀವಿ. ಚೇತೋದರ್ಪಣ ಮಾರ್ಜನ ಭವಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣ ವಿದ್ಯಾವಧು ಜೀವನಂ ಆನಂದಾಂಬುದಿವರ್ಧನ ಪ್ರತಿಪದ ಪೂರ್ಣಾಮೃತ ಸ್ವಾದನಂ ಅಂದ್ಬಿಟ್ಟು. ಸೊ ಆದ್ರೆ ಈಗ ಈ ಭವಮಹಾದಾವಾಗ್ನಿ ನಿರ್ವಾಪಣ ಯಾವಾಗುತ್ತೆ, ಆನಂದಾಂಬುದಿ ವರ್ಧನಂ, ತುಂಬಾ ಸಂತೋಷ ಆಗುತ್ತೆ ನಮ್ಗೆ. ತುಂಬಾ
ಆನಂದ ಸಿಗುತ್ತೆ. ಭಗವಂತನ ಸಚ್ಚಿದಾನಂದ ಸ್ವರೂಪದ ಆನಂದ ನಮಗೂ ಸಿಗುತ್ತೆ. ನಂತರ ಈ ಸಂಸಾರದ ದಾವಾನಲದಿಂದ ಮುಕ್ತನಾದೊಡನೆ ಅವನು ದಿವ್ಯ ಜೀವನವನ್ನು ಸವಿಯಬಲ್ಲನು. ಯಾಕಂದ್ರೆ ಅವನು ಗೋಲೋಕ ಬೃಂದಾವನಕ್ಕೆ ಹೋಗ್ಲಿಕ್ಕೆ ಅವನು ರೆಡಿ ಆಗಿರ್ತಾನೆ. ಸೊ ನಂತರ ಜೀವನದ ಕಲ್ಮಶದಿಂದ ಬಿಡುಗಡೆ ಹೆಂಗೆ ಪಡೆಯುವುದು ಅನ್ನುವುದಕ್ಕೂ ಕೂಡ ಪ್ರಭುಪಾದರು ಈ ಬರ್ಕೋಟಲ್ಲಿ ಉತ್ತರ ಕೊಟ್ಟಿದ್ದಾರೆ. ಭಜನೆ ಕ್ರಿಯೆಯಿಂದ ಒಬ್ಬನ ಉದ್ದೇಶ ಪ್ರಾಮಾಣಿಕವಾಗಿದ್ದರೆ ಅವನಿಗೆ ಇಸ್ಕಾನಲ್ಲಿ ದೀಕ್ಷೆ ಕೊಡ್ತಾರೆ. ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡುವಂಥದ್ದು, ನಂತರ ಈ ಕ್ಲಾಸ್ಗಳೆಲ್ಲ ಅಟೆಂಡ್ ಮಾಡುವಂಥದ್ದು, ಈ ಥರ ಎಲ್ಲ ಮಾಡ್ತಾ ಇದ್ರೆ ಪ್ರಾಮಾಣಿಕವಾಗಿದ್ದರೆ ನಿಮಗೆ ದೀಕ್ಷೆ ಕೊಡಲಾಗುತ್ತೆ. ಸೊ ಇದನ್ನು ಈ ಹಂತ ಏನಿದೆ ದೀಕ್ಷೆ ಕೊಡುವಂಥವನು ಭಜನೆ ಕ್ರಿಯೆ ಅಂತಾರೆ. ಸೊ ದೀಕ್ಷೆ ಕೊಟ್ಟ ಮೇಲಂತೂ ದೀಕ್ಷೆ ಕೊಡೋಕೆ ಮುಂಚೆನೆ 16 ಸುತ್ತು ಜಪ ಮಾಡಿಸಿ ಒಂದು 5-6 ತಿಂಗಳ ನಂತರನೇ ದೀಕ್ಷೆ ಕೊಡೋದು. ಸೊ ಅದರಿಂದ ದೀಕ್ಷೆ ಕೊಟ್ಟ ಮೇಲೆ ಕನಿಷ್ಠ ಪಕ್ಷ 16 ಸುತ್ತು ಜಪವನ್ನು ನಾವು ಮಾಡಲೇಬೇಕು. ನಂತರ ಭಗವತ್ ಸೇವೆಯನ್ನು ಮಾಡಬೇಕು. ನಂತರ 4 ಇದನ್ನು ಏನು ಹೇಳಿದ್ದಾರೆ, ನಾವು ದೂರ ಇರಬೇಕು ಅಂದ್ಬಿಟ್ಟು ಆದರ ಮಾಡುವುದಿಲ್ಲ, ಮದ್ಯಪಾನ ಮಾಡುವುದಿಲ್ಲ, ಮಾಂಸ ತಿನ್ನುವುದಿಲ್ಲ ಮತ್ತು ಜೂಜಾಡುವುದಿಲ್ಲ. ಈ 4 ಯಾಕೆ ಹೇಳಿದ್ದಾರೆ? ಯಾರಿಗಾರು ಗೊತ್ತಿದೆಯಾ? ಈ 4 ಯಾಕೆ? 5 ಯಾಕೆ? ಯಾಕಂದ್ರೆ ಆಧ್ಯಾತ್ಮಿಕತೆ ಹಾದಿಗೆ ಇದು ಧಕ್ಕೆ ಉಂಟು ಮಾಡುತ್ತೆ ಅಂತ ಇರ್ಬೇಕು ಪ್ರಭುಜಿ. ಈ 4 ಆಧ್ಯಾತ್ಮಿಕತೆಯಲ್ಲಿ ನಾವು ಬರ್ಬೇಕು, ಪ್ರವೇಶ ಮಾಡ್ಬೇಕು, ಅದ್ರೊಳಗೆ ಇರ್ಬೇಕು ಅಂದ್ರೆ ಅದಕ್ಕೆ ತೊಂದರೆ ಉಂಟು ಮಾಡುತ್ತೆ ಅಂತ ಇರಬಹುದು. ಇನ್ಯಾರಾದ್ರು? ತುಂಬಾ ಅಡಚಣೆ ಮಾಡುತ್ತೆ ಗುರುಜಿ. ಇದು ಮತ್ತೆ ಅವರ ಐಹಿಕ ಬಂಧನದಿಂದ ಬಿಡುಗಡೆ ಆಗ್ಬೇಕು. ಒಂದು ಹಿಂಟ್ ಕೊಡ್ತೇನೆ. ಇದು 1ನೇ ಕ್ಯಾಂಟೋದಲ್ಲಿ ಬರುತ್ತೆ. ಭಾಗವತದ 1ನೇ ಕ್ಯಾಂಟೋದಲ್ಲಿ 17ನೇ ಅಧ್ಯಾಯದಲ್ಲಿ ಬರುತ್ತೆ. ಅಂದ್ರೆ ಆಕರ್ಷಣೆಗಳಿಗೆ ಒಳಗಾಗೋ ಹಂಗ್ ಮಾಡುತ್ತೆ ಪ್ರಭುಜಿ ಇದು. ಅದೇ ಹೇಳಿದ್ದು. ಅದು ಕ್ಯಾಂಟೋ ಏನಕ್ಕೆ ಹೇಳಿದ್ ನಾನು, ಅದು ಪರೀಕ್ಷಿತ ಮಹಾರಾಜನು ಕಲಿಯನ್ನು ಶಿಕ್ಷಿಸುವ ಬಗ್ಗೆ ಮಾತಾಡ್ಲಾಗತ್ತೆ ಅಲ್ಲಿ. ಹೌದು. ಸೊ ಗೊತ್ತಾಯ್ತು, ನೆನಪಾಯ್ತಲ್ಲ ಇವಾಗ. ಸೊ ಕಲಿ ಪುರುಷ ಏನ್ ಮಾಡ್ತಾನೆ, ನನಗೆ ಶರಣಾಗ್ತಾನೆ ಇವರಿಗೆ ಪರೀಕ್ಷಿತ ಮಹಾರಾಜನಿಗೆ ಶರಣಾಗ್ಬಿಟ್ಟು ಹೇಳ್ತಾನೆ, ಇವಾಗ ನಾನು ನಿನ್ನ ಪ್ರಜೆನೆ, ಯಾಕಂದ್ರೆ ನಿನ್ಗೆ ಶರಣಾಗಿದ್ದೀನಿ, ಅದರಿಂದ ನನಗೆ ಶರಣಾಗತನಾಗಿದ್ದೀನಿ, ನನಗೆ ಎಲ್ಲಾದ್ರೂ ಇರ್ಲಿಕ್ಕೆ ಸ್ವಲ್ಪ ಜಾಗ ಕೊಡು ಅಂತಾನೆ. ಸೊ ಆಗ ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ಎಲ್ಲಿ ವ್ಯಭಿಚಾರ ನಡೆಯುತ್ತೆ ಅಂದ್ರೆ ಹಾದರ ನಡೀತಾ ಇರುತ್ತೆ, ಎಲ್ಲಿ ಮದ್ಯಪಾನದ ಅಂಗಡಿಗಳಿರುತ್ತವೆ, ಎಲ್ಲಿ ಮಾಂಸದ ಕಸಾಯಿಖಾನೆಗಳಿರುತ್ತವೆ ಮತ್ತು ಎಲ್ಲಿ ಜೂಜಾಡ್ತಾ ಇರ್ತಾರೆ, ಅಲ್ಲಿ ನೀನ್ ಇರ್ಬೋದು ಅಂತ ಹೇಳಿ ಅವನಿಗೆ ಪರ್ಮಿಷನ್ ಕೊಡ್ತಾನೆ. ಅಂದ್ರೆ ಶ್ರೀಲ ಪ್ರಭುಪಾದ್ರು ಏನ್ ಹೇಳ್ತಾ ಇರೋದು, ಈ 4 ವಿಷಯಗಳಿಂದ ನೀವು ದೂರ ಇದ್ರೆ ಕಲಿ ನಿಮ್ಮನ್ನು ಏನು ಕಿತ್ಕೊಳಕ್ಕಾಗಲ್ಲ ನಿಮ್ಮ ಹತ್ರ ಅಂತ. ಅದಕ್ಕೋಸ್ಕರ ನಮ್ಗೆ ಇಸ್ಕಾನಲ್ಲಿ ಈ 4 ಮಾಡುವ ಹಾಗಿಲ್ಲ ಅಂತ ಹೇಳೋದು. ಯಾಕಂದ್ರೆ ಇದು ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ರೆ ಅದೇನೆ ನಮ್ಮನ್ನು ಕಲಿಕಾಲದಿಂದ ನಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಆದ್ರೆ ಈ ಕಲಿ ಇರೋದು ಈ 4 ಜಾಗಗಳಲ್ಲಿ, ಅವುಗಳನ್ನ ನಾವು ಅವಾಯ್ಡ್ ಮಾಡಿದ್ರೆ ಮತ್ತು ನಮ್ಗೆ ಕಲಿಯಿಂದ ಯಾವ ಕಷ್ಟಗಳು ಬರೋದಿಲ್ಲ ಅಂದ್ಬಿಟ್ಟು. ಆಮೇಲೆ ಕಲಿ ಏನ್ ಹೇಳ್ತಾನೆ, ಮಹಾಪ್ರಭು ನೀನ್ ಎಲ್ಲೆಲ್ಲಿ ಇದಿಷ್ಟು ಜಾಗಗಳು ಹೇಳಿದೀಯ, 4 ಜಾಗ, ಆದ್ರೆ ನಿನ್ನ ಕಿಂಗ್ಡಮ್ ಅಲ್ಲಿ ಎಲ್ಲೂ ಜಾಗ ಇಲ್ಲ ಈ ತರದ್ದು. ಆದ್ರೆ ನನಗೆ ಇನ್ನೊಂದು ಜಾಗ ಕೊಡು ಅಂತ ಹೇಳ್ತಾನೆ. ಸೊ ಆಗ ಚೈತನ್ಯ ಇವರು ಪರೀಕ್ಷಿತ್ ಮಹಾರಾಜ್ ಹೇಳ್ತಾನೆ, ಓಕೆ, ಎಲ್ಲಿ ಬಂಗಾರದ ಅಕ್ಯುಮುಲೇಷನ್ ಇದೆ ಅಂದ್ರೆ ಬಂಗಾರವನ್ನು ಗುಡ್ಡೆ ಹಾಕಿರ್ತಾರೆ, ಆ ಜಾಗದಲ್ಲಿ ನೀನ್ ಇರ್ಬೋದು ಅಂತ ಹೇಳಿ. ಅಂದ್ರೆ ಬಂಗಾರದ ಜಾಸ್ತಿ ವಸ್ತುಗಳನ್ನ ಇಟ್ಕೊಂಡಿರ್ತಾರೆ, ಆಸೆ, ಅಲ್ಲಿ ಆಸೆ ಬರುತ್ತೆ, ಅಲ್ಲಿ ಕಲಿಯುಗ, ಅಲ್ಲಿ ನೀನು ಇರ್ಬೋದು ಅಂತ. ಅದಕ್ಕೆ ಇಸ್ಕಾನ್ ದೇವಸ್ಥಾನಗಳಲ್ಲಿ ಬಂಗಾರದ ಯಾವುದೇ ಒಡವೆಗಳನ್ನು ವಿಗ್ರಹಕ್ಕೆ ಹಾಕೋದಿಲ್ಲ. ವಿಗ್ರಹಕ್ಕೆ ಹಾಕೋದಿಲ್ವಲ್ಲ ಮತ್ತೆ ಇಸ್ಕಾನ್ ಎಲ್ಲ ಬಂಗಾರದ ಯಾವುದೇ ವಸ್ತುಗಳನ್ನು ವಿಗ್ರಹಕ್ಕೆ ಹಾಕೋದಿಲ್ಲ. ಬಂಗಾರದ್ದಲ್ಲ ಅವು ಅಂತ, ಆರ್ಟಿಫಿಷಿಯಲ್. ಎಲ್ಲ 1 ಗ್ರಾಮ್ ಟೈಪ್. ಅದೇ. ಸೊ ಬಂಗಾರದ ಯಾವುದೇ ವಸ್ತುಗಳನ್ನು ಇಸ್ಕಾನ್ ಅಲ್ಲಿ ಇಡುವುದಿಲ್ಲ, ಯಾಕಂದ್ರೆ ಅದು ಜನಗಳನ್ನು ಅದನ್ನು ಮಿಸ್ಗೈಡ್ ಮಾಡಬಹುದು, ಒಂದು ಏನು ದುರಾಸೆಯ ಭಾವವನ್ನು ಮನಸ್ಸಿನಲ್ಲಿ ತರಬಹುದು ಅಂದ್ಬಿಟ್ಟು ಬಂಗಾರದ ವಸ್ತುಗಳನ್ನು ಇಲ್ಲಿ ಇಸ್ಕಾನ್ ಅಲ್ಲಿ ಹಾಕೋದಿಲ್ಲ. ಸೊ ಅದರಿಂದ ಈ 5 ಸ್ಥಳಗಳು, ಇಲ್ಲಿ 4 ಪ್ಲಸ್ ಬಂಗಾರ, ಈ 5 ಸ್ಥಳಗಳಿಂದ ನಾವು ದೂರ ಇರಬೇಕು ಮತ್ತು 16 ಸುತ್ತು ಜಪ ಮಾಡಬೇಕು ಮತ್ತು ಈ 10 ಅಪರಾಧಗಳನ್ನು ಅವಾಯ್ಡ್ ಮಾಡಬೇಕು. ಇಷ್ಟೇ ಹೇಳಿರೋದು ಶ್ರೀಲ ಪ್ರಭುಪಾದರು. ಇಷ್ಟು ಮಾಡಿದ್ರೆ ನಾವು, ಯಾಕಂದ್ರೆ ಇದನ್ನೆಲ್ಲ ಮಾಡೋದು ಸುಲಭ, ನಮ್ಗೆಲ್ಲ ತುಂಬಾ ಸುಲಭ. ಯಾರು ವೆಜಿಟೇರಿಯನ್ ಇರ್ತಾರೆ ಅವ್ರಿಗೆ ಇದನ್ನೆಲ್ಲ ಮಾಡೋದು ತುಂಬಾ ಸುಲಭ, ಅದೇನು ಕಷ್ಟ ಇಲ್ಲ. ಸೊ ಸುಲಭವಾಗಿ ನಾವು ಮಾಡಬಹುದು.
ಜೊತೆಗೆ ಇದನ್ನ ಮಾಡಬೇಕು ಅಂದ್ರೂ ಪೂರ್ವ ಜನ್ಮದ ಪುಣ್ಯಗಳು ಇರಬೇಕು, ಇಲ್ದಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ನೊಂದು ಶ್ಲೋಕ ಇದೆಯಲ್ಲ, ಪ್ರಸಾದ ಸ್ವೀಕರಣೆ ಶ್ಲೋಕದಲ್ಲಿ, ಯಾರು ಗೊತ್ತು ಪ್ರಸಾದ ಸ್ವೀಕರಣೆ ಶ್ಲೋಕ? ಅದರಲ್ಲಿ ಭಗವಂತನ ನಾಮವನ್ನು ಸ್ಮರಣೆ ಬರಬೇಕು ಅಂದ್ರೆ ಪುಣ್ಯಕೃತ ಇರಬೇಕು, ಪೂರ್ಯ ಪುಣ್ಯಕೃತ ಇರಬೇಕು. ಸೊ ಕೊನೆಗೆ ಅನರ್ಥ ನಿವೃತ್ತಿಯ ಬಗ್ಗೆ ಮಾತಾಡಿದ್ದಾರೆ. ಅನರ್ಥ ಎಂಬ ಪದಾವಸ್ಥಕ್ಕೆ ಅನಾವಶ್ಯಕ ವಿಷಯಗಳು, ಇವೆಲ್ಲ ಅನಾವಶ್ಯಕ ವಿಷಯಗಳು ನಮಗೆ ಬೇಕಾಗಿಲ್ಲ ಅವು. ಜೊತೆಗೆ ಕೆಲಸಕ್ಕೆ ಬರದ ಟಿವಿ ಸೀರಿಯಲ್ಗಳು, ಇವೆಲ್ಲ ಅನಾವಶ್ಯಕ ವಿಷಯಗಳು ಮತ್ತು ವಸ್ತು. ಸೊ ಆದ್ರಿಂದ ಈ ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಈ ಎಲ್ಲ ಅನರ್ಥಗಳನ್ನು ದಮನ ಮಾಡಬಹುದು. ನಾನು ಅದಕ್ಕೆ ಯಾವಾಗಲೇ ಹೇಳಿದ್ದು, ನಿಮ್ಗೆ ಎಕ್ಸಾಮ್ ಕೊಡ್ಲಿಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಇದನ್ನ ಬಿಡಬೇಡಿ, ಕ್ಲಾಸ್ ಕೇಳೋದನ್ನ ಬಿಡಬೇಡಿ. ಶ್ರವಣಂ ಮುಖ್ಯ, ಶ್ರವಣಂ ಸ್ಮರಣಂ ಕೀರ್ತನಂ ಇವು ತುಂಬಾ ಮುಖ್ಯ. ಸೊ ಅದರಿಂದ ಕ್ಲಾಸ್ ಕೇಳೋದನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಸಾಧು ಸಂಘ ಬಿಡಲೇಬೇಡಿ. ನಂತರ ಕೃಷ್ಣ ವಿಸ್ಮೃತಿಯು ಕೃಷ್ಣ ಪ್ರಜ್ಞೆಯ ನೆರಳು ಕೂಡ ಎರಡು ಬೆಳಕುಗಳಂತೆ. ನೆರಳು ಅಂದ್ರೆ ಇದು ಕತ್ತಲೆ ಅಂತ ನಾವು ತಿಳ್ಕೋಬಹುದು. ಕತ್ತಲೆ ಮತ್ತು ಬೆಳಕುಗಳಂತೆ ಪಕ್ಕದಲ್ಲೇ ಇರುತ್ತೆ. ಒಬ್ಬನು ಕತ್ತಲೆಯಲ್ಲಿದ್ರೆ ಬೆಳಕಕ್ಕೆ ನಮ್ಗೆ ಬೆಳಕಿನ ಆನಂದ ಸಿಗೋದಿಲ್ಲ. ಅದೇ ರೀತಿ ಬೆಳಕಲ್ಲಿರೋನ್ಗೆ ಕತ್ತಲೆ ಪ್ರವಾಹಕ್ಕೆ ಒಳಗಾಗೋದಿಲ್ಲ. ಸೊ ಅದರಿಂದ ಇಲ್ಲಿ ಬೆಳಕು ಅಂದ್ರೆ ಶ್ರೀಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕಲಿಯನ್ನು ಅದು ಭವಸಾಗರದ ಒಂದು ಕಷ್ಟಗಳನ್ನು ಕೊಡುವ ಈ ಐಕ ಕಷ್ಟ ಸುಖಗಳು. ಸೊ ಅದರಿಂದ ನಾವು ಬೆಳಕಿನಲ್ಲಿದ್ರೆ ಕಲಿ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೀವು ನೆರಳಲ್ಲಿದ್ರೆ ಬೆಳಕಿನ ಸುಖ ನಿಮ್ಗೆ ಸಿಗೋದಿಲ್ಲ, ಅಂದ್ರೆ ಕೃಷ್ಣ ಪ್ರಜ್ಞೆಯ ಸುಖ ನಿಮ್ಗೆ ಸಿಗೋದಿಲ್ಲ. ಅದರಿಂದ ಕೃಷ್ಣ ಪ್ರಜ್ಞೆಯನ್ನು ಅವಲಂಬಿಸಿ ಒಬ್ಬನು ಕ್ರಮೇಣ ಮುಕ್ತವಾಗಿ ಬೆಳಕಿನಲ್ಲಿ, ಅದೇ ಅಭ್ಯಾಸ ಆಗ್ಬಿಡುತ್ತೆ ಬೆಳಕಲ್ಲಿ ನಿಲ್ಲೋದು. ಆಮೇಲೆ ಕತ್ಲೆ ಹೋಗ್ಲಿಕ್ಕೆ ಮನಸ್ಸೇ ಬರೋದಿಲ್ಲ ನಮ್ಗೆ. ಅದರಿಂದ ನಮ್ಗೆ ನಿಜವಾಗಿಯೂ ಅಂಧಕಾರ ನಮಗೆ ಹೋಗ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಸೊ ಚೈತನ್ಯ ಚರಿತಾಮೃತ ಮಧ್ಯ ಲೀಲೆಯಲ್ಲಿ ಕೂಡ ಇದನ್ನೇ ಹೇಳಿದ್ದಾರೆ. ಕೃಷ್ಣ ಸೂರ್ಯ ಸಮ ಮಾಯ ಹಯ ಅಂಧಕಾರ. ಕೃಷ್ಣ ಸೂರ್ಯ ಸಮ ಅಂದ್ರೆ ಕೃಷ್ಣನು ಸೂರ್ಯ ಇದ್ದಂಗಿದ್ರೆ ಮಾಯೆ ಅಂಧಕಾರ ಅಂದ್ರೆ ಕತ್ತಲೆ. ಸೊ ಯಹಾಂ ಕೃಷ್ಣ ತಹಾಂ ನಾಹಿ ಮಾಯಾರ ಅಧಿಕಾರ. ಕೃಷ್ಣ ಎಲ್ಲಿದ್ದಾನೆ? ಯಹಾಂ ಕೃಷ್ಣ ಅಂದ್ರೆ ಕೃಷ್ಣ ಇರುವ ಜಾಗದಲ್ಲಿ, ತಹಾಂ ಆ ಜಾಗದಲ್ಲಿ, ನಾಹಿ ಅಂದ್ರೆ ಇಲ್ಲ, ಯಾರಿಗೆ ಅಧಿಕಾರ ಇಲ್ಲ? ಮಾಯೆಗೆ ಅಧಿಕಾರ ಇಲ್ಲ. ಸೊ ಕೃಷ್ಣನನ್ನು ಸೂರ್ಯನ ತೇಜಸ್ಸಿಗೂ ಮಾಯೆಯನ್ನು ಅಂಧಕಾರಕ್ಕೂ ಹೋಲಿಸಲಾಗಿದೆ. ಬೆಳಕಿದ್ದಲ್ಲಿ ಕತ್ತಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕೃಷ್ಣ ಪ್ರಜ್ಞೆಯನ್ನು ಅವಲಂಬಿಸಿದೊಡನೆ ಅಂದ್ರೆ ನಾವು ಬೆಳಕಿಗೆ ಬಂದು ನಿಂತ್ಕೊಂಡ್ಬಿಟ್ರೆ ಮಾಯೆ ಅಂಧಕಾರ ಅಂದ್ರೆ ಈ ತ್ರಿಗುಣಗಳ ಶಕ್ತಿ ಏನಿದೆ, ಮಾಯಾ ಬಾಹ್ಯ ಶಕ್ತಿಯ ಪ್ರಭಾವ ಕೂಡಲೇ ನಮ್ಮಿಂದ ಹೊರಟು ಹೋಗುತ್ತೆ. ಚೆನ್ನಾಗಿದೆಯಲ್ಲ 7th? ಚೆನ್ನಾಗಿದೆ. ಶ್ಲೋಕ 8 ನೋಡೋಣ. ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು ಸ್ಮೃತ್ಯೋ ಕ್ರಮೇಣ ರಸನಾಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದ ಕಿಲ ಮಿಥ್ಯು ಪದೇಶ ಸಾರಂ. ಈಗ ರಿಪೀಟ್ ಮಾಡೋಣ. ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು ಸ್ಮೃತ್ಯೋಃ ಕ್ರಮೇಣ ರಸನಾಮನಸಿ ನಿಯೋಜ್ಯ ಮೃತ್ಯು ಕ್ರಮೇಣ ರಸನಾಮನಸಿ ನಿಯೋಜ್ಯ ಸ್ಮೃತ್ಯೋಃ ಕ್ರಮೇಣ ರಸನಾಮನಸಿ ನಿಯೋಜ್ಯ ಮೃತ್ಯು ಕ್ರಮೇಣ ರಸನಾಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದ ಕಿಲ ಮಿಥ್ಯುಪದೇಶ ಸಾರಂ ಕಾಲಂ ನಯೇದ ಕಿಲ ಮಿಥ್ಯುಪದೇಶ ಸಾರಂ ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು ಸ್ಮೃತ್ಯೋಃ ಕ್ರಮೇಣ ರಸನಾಮನಸಿ ನಿಯೋಜ್ಯ ತನ್ನಾಮ ರೂಪ ಚರಿತಾದಿ ಸುಕೀರ್ತನಾನು ಮೃತ್ಯು ಕ್ರಮೇಣ ರಸನಾಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದ ಕಿಲ ಮಿಥ್ಯುಪದೇಶ ಸಾರಂ
ತಿಷ್ಠನ್ ಗಚೇತನುರಾಗಿತನಾನುಗಾಮಿ ಕಾಲಂ ನಯೇದಖಿಲಮಿತ್ಯುಪದೇಶಸಾರಂ. ತತ್ ಆ ಕೃಷ್ಣನ ತತ್ ಆ ಕೃಷ್ಣನ ನಾಮ ಪುಣ್ಯನಾಮ ನಾಮ ಪುಣ್ಯನಾಮ ರೂಪ 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 ಚರಿತಾದಿ ಗುಣಲೀಲೆ ಚರಿತಾದಿ ಗುಣಲೀಲೆ ಮೊದಲಾದವುಗಳು ಸುಕೀರ್ತನ ಚೆನ್ನಾಗಿ ಚರ್ಚಿಸುವಲ್ಲಿ ಅಥವಾ ಜಪಿಸುವಲ್ಲಿ ಅಥವಾ ಜಪಿಸುವಲ್ಲಿ ಅನುಸ್ಮೃತ್ಯೋ ಸ್ಮರಿಸುವಲ್ಲಿ ಕ್ರಮವಾಗಿ ರಸನ ನಾಲಿಗೆ ಮನಸ್ಸಿ ಮತ್ತು ಮನಸ್ಸನ್ನು ನಿಯೋಜ್ಯ ತೊಡಗಿಸಿ ತಿಷ್ಟನ್ ವಾಸಿಸುತ್ತಾ ವ್ರಜದಲ್ಲಿ ತದ್ ಅನುರಾಗಿ ಕೃಷ್ಣನಿಗೆ ಅನುರಕ್ತನಾಗಿ ಜನರು ಅನುಗಾಮಿ ಅನುಸರಿಸಿ ಕಾಲವನ್ನು ನಯೇತ್ ಉಪಯೋಗಿಸಬೇಕು ಅಖಿಲಂ ಪೂರ್ತಿಯಾಗಿ ಇತ್ತಿ ಹೀಗೆ ಉಪದೇಶದ ಸಾರವನ್ನು ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸಕಲ ಉಪದೇಶದ ಸಾರವೆಂದರೆ ಮಾನವನು ತನ್ನ ಪೂರ್ಣ ಸಮಯವನ್ನು ಅಂದರೆ ದಿನದ 24 ಗಂಟೆಗಳನ್ನು ಭಗವಂತನ ಪುಣ್ಯನಾಮ, ಅವನ ದಿವ್ಯ ರೂಪ, ಗುಣಗಳು ಮತ್ತು ನಿತ್ಯ ಲೀಲೆಗಳ ಸ್ಮರಣೆ ಮತ್ತು ಕೀರ್ತನೆಯಲ್ಲಿ ಕಳೆಯಬೇಕು. ಈ ರೀತಿಯಲ್ಲಿ ಮಾನವನು ತನ್ನ ನಾಲಿಗೆ ಮತ್ತು ಮನಸ್ಸುಗಳನ್ನು ತೊಡಗಿಸಿಕೊಳ್ಳಬೇಕು. ಹೀಗೆ ಅವನು ವ್ರಜದಲ್ಲಿ ಅಂದರೆ ಗೋಲೋಕ ವೃಂದಾವನದಲ್ಲಿ ವಾಸಿಸುತ್ತಾ ಭಕ್ತರ ಮಾರ್ಗದರ್ಶನದಲ್ಲಿ ಕೃಷ್ಣನ ಸೇವೆಯನ್ನು ಮಾಡಬೇಕು. ಭಗವಂತನ ಭಕ್ತಿ ಸೇವೆಯಲ್ಲಿ ಅತಿಯಾಗಿ ಅನುರಕ್ತರಾಗಿರುವ ಭಗವಂತನ ಪ್ರೀತಿಗೆ ಪಾತ್ರರಾದ ಭಕ್ತರ ಹಾದಿಯಲ್ಲಿ ನಡೆಯಬೇಕು. ಈಗ ರಿಪೀಟ್ ಮಾಡೋಣ. ಸಕಲ ಉಪದೇಶದ ಸಾರವೆಂದರೆ ಮಾನವನು ತನ್ನ ಪೂರ್ಣ ಸಮಯವನ್ನು ಅಂದರೆ ದಿನಕ್ಕೆ 24 ಗಂಟೆಗಳನ್ನು ತನ್ನ ಸಮಯವನ್ನು ಅಂದರೆ ದಿನದ 24 ಗಂಟೆಗಳನ್ನು ಭಗವಂತನ ಪುಣ್ಯನಾಮ, ಅವನ ದಿವ್ಯ ರೂಪ, ಮತ್ತು ಅವನ ನಿತ್ಯ ಲೀಲೆಗಳ ಸ್ಮರಣೆ ಮತ್ತು ಕೀರ್ತನೆಯಲ್ಲಿ ಕಳೆಯಬೇಕು. ಈ ರೀತಿಯಲ್ಲಿ ಮಾನವನು ತನ್ನ ನಾಲಿಗೆ ಮತ್ತು ಮನಸ್ಸುಗಳನ್ನು ತೊಡಗಿಸಬೇಕು. ಹೀಗೆ ಅವನು ವ್ರಜದಲ್ಲಿ ಗೋಲೋಕ ವೃಂದಾವನ ಧಾಮದಲ್ಲಿ ವಾಸಿಸುತ್ತಾ ಭಕ್ತರ ಮಾರ್ಗದರ್ಶನದಲ್ಲಿ ಕೃಷ್ಣನ ಸೇವೆ ಮಾಡಬೇಕು. ಭಗವಂತನ ಭಕ್ತಿ ಸೇವೆಯಲ್ಲಿ ಅತಿಯಾಗಿ ಅನುರಕ್ತರಾಗಿರುವ ಭಗವಂತನ ಪ್ರೀತಿಗೆ ಪಾತ್ರರಾದ ಭಕ್ತರ ಹಾದಿಯಲ್ಲಿ ನಡೆಯಬೇಕು. ಭಾವಾರ್ಥ ಮತ್ತು ಗೀತಾ ಮಾತಾಜಿ ಓದ್ತೀರಾ ಭಾವಾರ್ಥ? ಗುರುಜಿ ಓದಿ ಮಾತಾಜಿ. ಭಾವಾರ್ಥ. ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಮನಸ್ಸು ಮತ್ತು ಮನುಷ್ಯನ ಮಿತ್ರನೂ ಆಗಬಹುದು, ಶತ್ರುವೂ ಆಗಬಹುದು. ಆದ್ದರಿಂದ ಮಿತ್ರನಾಗುವಂತೆ ಮನಸ್ಸಿಗೆ ತರಬೇತಿ ಕೊಡಬೇಕು. ಕೃಷ್ಣ ಪ್ರಜ್ಞಾ ಆಂದೋಲನದ ಮುಖ್ಯ ಉದ್ದೇಶ ಮನಸ್ಸನ್ನು ಸದಾ ಕೃಷ್ಣನಲ್ಲಿ ತೊಡಗಿಸುವುದು. ಮನಸ್ಸಿನಲ್ಲಿ ನೂರಾರು ಸಾವಿರಾರು ಭಾವನೆಗಳು ತುಂಬಿರಬಹುದು.
ಅವು ಈ ಜನ್ಮದ್ದೇ ಆಗಿರದೆ ಅನೇಕ ಪೂರ್ವ ಜನ್ಮಗಳದ್ದೂ ಆಗಬಹುದು. ಈ ಭಾವನೆಗಳು ಕೆಲವು ವೇಳೆ ಪರಸ್ಪರ ಬೆರೆತು ವಿರುದ್ಧವಾದ ಸನ್ನಿವೇಶಗಳನ್ನುಂಟು ಮಾಡಬಹುದು. ಹೀಗೆ ಮನಸ್ಸಿನ ವ್ಯಾಪಾರವು ಬದ್ಧಾತ್ಮನಿಗೆ ಅಪಾಯಕಾರಿಯಾಗಬಹುದು. ಮನೋವಿಜ್ಞಾನದ ವಿದ್ಯಾರ್ಥಿಗಳಿಗೆ ಮನಸ್ಸಿನ ನಾನಾ ಮನೋವೈಜ್ಞಾನಿಕ ಬದಲಾವಣೆಗಳೇನೆಂಬುದು ಗೊತ್ತು. ಭಗವದ್ಗೀತೆಯಲ್ಲಿ 8.6 ಹೀಗೆ ಹೇಳಿದೆ: ಯಂ ವ್ಯಾಪಿ ಸ್ಮರನ್ ಭಾವಂ ತ್ಯಜತಿ ಅಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ಸದ್ಭಾವ ಭಾವಿತಃ. ದೇಹತ್ಯಾಗ ಮಾಡುವಾಗ ಒಬ್ಬನು ಯಾವ ಭಾವನೆಯನ್ನು ಸ್ಮರಿಸಿಕೊಳ್ಳುತ್ತಾನೋ ಆಯಾ ಭಾವವನ್ನು ಅವನು ತಪ್ಪದೇ ಹೊಂದುತ್ತಾನೆ. ಸಾಯುವಾಗ ಜೀವಿಯೊಬ್ಬನ ಮನಸ್ಸು ಮತ್ತು ಬುದ್ಧಿಗಳು ಮುಂದಿನ ಜನ್ಮಕ್ಕಾಗಿ ಒಂದು ಬಗೆಯ ಸೂಕ್ಷ್ಮ ದೇಹವನ್ನು ಸೃಷ್ಟಿಸುತ್ತವೆ. ಮನಸ್ಸು ಆಗ ಇದ್ದಕ್ಕಿದ್ದಂತೆ ಅನಿಷ್ಟಕರವಾದ ಯಾವುದಾದರೊಂದನ್ನು ಚಿಂತಿಸಿದರೆ ಮುಂದೆ ಅದಕ್ಕೆ ತಕ್ಕ ಜನ್ಮವನ್ನು ಹೊಂದಬೇಕಾಗುತ್ತದೆ. ಆದರೆ ಸಾಯುವಾಗ ಕೃಷ್ಣನನ್ನು ನೆನೆದರೆ ಅವನು ಆಧ್ಯಾತ್ಮಿಕ ಲೋಕಕ್ಕೆ, ಗೋಲೋಕ ವೃಂದಾವನಕ್ಕೆ ಹೋಗಬಹುದು. ಈ ಜನ್ಮಾಂತರ ಪ್ರಕ್ರಿಯೆ ಬಹಳ ಸೂಕ್ಷ್ಮವಾದುದು. ಆದ್ದರಿಂದ ಭಕ್ತರಾದವರು ಕೃಷ್ಣನನ್ನು ಬಿಟ್ಟು ಬೇರ್ಯಾವುದನ್ನೂ ನೆನೆಯದಂತೆ ತಮ್ಮ ಮನಸ್ಸುಗಳನ್ನು ತರಬೇತಿ ಕೊಡಬೇಕೆಂದು ಶೀಲರೂಪ ಗೋಸ್ವಾಮಿಗಳು ಸಲಹೆ ನೀಡುತ್ತಾರೆ. ಅದೇ ರೀತಿ ಕೃಷ್ಣನ ಬಗೆಗೆ ಮಾತ್ರ ಮಾತನಾಡುವಂತೆ ಮತ್ತು ಕೃಷ್ಣ ಪ್ರಸಾದವನ್ನು ಮಾತ್ರ ಸೇವಿಸುವಂತೆ ನಾಲಿಗೆಗೆ ತರಬೇತಿ ಕೊಡಬೇಕು. ಶೀಲರೂಪ ಗೋಸ್ವಾಮಿಯವರು ಮುಂದುವರಿದು ಹೀಗೆ ಹೇಳುತ್ತಾ, ಕೃಷ್ಣನ ವ್ರಜೆ, ಮಾನವರು ವೃಂದಾವನದಲ್ಲಿ ಅಥವಾ ವ್ರಜಭೂಮಿಯ ಯಾವುದೇ ಭಾಗದಲ್ಲಾದರೂ ವಾಸಿಸಬೇಕು. ವ್ರಜಭೂಮಿಯು ಅಂದರೆ ವೃಂದಾವನವು 84 ಕ್ರೋಶ ವಿಸ್ತೀರ್ಣವುಳ್ಳದ್ದು. 1 ಕ್ರೋಶ ಎಂದರೆ 2 ಚದರ ಮೈಲಿಗಳು. ಒಬ್ಬನು ವೃಂದಾವನವನ್ನು ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡಾಗ ಅವನು ಅಲ್ಲಿ ಭಕ್ತಾಗ್ರಣಿಯೊಬ್ಬನ ಆಶ್ರಯ ಪಡೆಯಬೇಕು. ಹೀಗೆ ಮಾನವನು ಸದಾ ಕೃಷ್ಣನ ಬಗೆಗೆ ಹಾಗೂ ಅವನ ಲೀಲೆಗಳ ಬಗೆಗೆ ಚಿಂತನೆ ಮಾಡಬೇಕು. ಇದನ್ನು ಶೀಲರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ 1.2.294 ಮತ್ತಷ್ಟು ವಿಶದಪಡಿಸಿದ್ದಾರೆ. ಕೃಷ್ಣನ್ ಸ್ಮರನ್ ಜನಂ ಜಾಸ್ಯೆ ಪ್ರೇಷ್ಟಂ ನಿಜ ಸಮೀಹಿತಂ ತತ್ತತ್ ಕಥಾರತಶ್ಚಾಸೌ ಕುರ್ಯಾತ್ ವಾಸಂ ವ್ರಜೆ ಸದಾ. ಭಕ್ತನಾದವನು ಸದಾ ವ್ರಜದ ದಿವ್ಯ ಕ್ಷೇತ್ರದಲ್ಲಿ ವಾಸಿಸುತ್ತಾ ಶ್ರೀಕೃಷ್ಣನನ್ನು ಅವನ ಪ್ರಿಯ ಸಹಚರರನ್ನು ನೆನೆಯಬೇಕು. ಸದಾ ಕೃಷ್ಣಂ ಸ್ಮರಂಜನಂ ಚಾಸ್ಯ ಪ್ರೇಷ್ಟಂ. ಆ ಸಹಚರರ ಆದಿಯಲ್ಲಿ ನಡೆದು ಅವರ ಶಾಶ್ವತ ಮಾರ್ಗದರ್ಶನದಲ್ಲಿ ಭಗವಂತನ ಸೇವೆ ಮಾಡುವಂತೆ ತೀವ್ರಾಭಿಲಾಷೆಯನ್ನು ಸಂಪಾದಿಸಬಹುದು. ಮತ್ತೆ ಶೀಲರೂಪ ಗೋಸ್ವಾಮಿಯವರು ಭಕ್ತಿರಸಾಮೃತ ಸಿಂಧುವಿನಲ್ಲಿ 1.2.295 ಹೀಗೆ ಹೇಳುತ್ತಾರೆ: ಸೇವಾ ಸಾಧಕ ರೂಪೇಣ ಸಿದ್ಧರೂಪೇಣ ಚಾತ್ರಹಿ ತದ್ಭಾವ ಲಿಪ್ಸುನಾ ಕಾರ್ಯ ವ್ರಜಲೋಕಾನುಸಾರತಃ. ವ್ರಜವೆಂಬ ವ್ರಜಧಾಮ ದಿವ್ಯ ಕ್ಷೇತ್ರದಲ್ಲಿ ಶ್ರೀಕೃಷ್ಣನ ಸಹಚರರು ಹೇಗೆ ಪರಮಪ್ರಭು ಶ್ರೀಕೃಷ್ಣನ ಸೇವೆಗೈಯುತ್ತಾರೋ ಹಾಗೆ ಒಬ್ಬನು ಶ್ರೀಕೃಷ್ಣನ ಸೇವೆ ಮಾಡಬೇಕು ಮತ್ತು ತನ್ನನ್ನು ಶ್ರೀಕೃಷ್ಣನ ನಿರ್ದಿಷ್ಟ ಸಹಚರನೊಬ್ಬನ ಮಾರ್ಗದರ್ಶನಕ್ಕೊಳಪಡಿಸಿ ಅವನ ದಾರಿಯಲ್ಲಿ ಸಾಗಬೇಕು. ಒಬ್ಬನು ಸಿದ್ಧ ಪುರುಷನಾದಾಗ, ಅಂದರೆ ಆಧ್ಯಾತ್ಮಿಕವಾಗಿ ಶುದ್ಧಾತ್ಮನಾದಾಗ, ಈ ವಿಧಾನವು ಸಾಧನ ಮಾರ್ಗದಲ್ಲೂ ಬದ್ಧಾವಸ್ಥೆಯಲ್ಲಿರುವಾಗ ಮಾಡುವ ಆಧ್ಯಾತ್ಮಿಕ ಕ್ರಿಯೆಗಳು ಸಾಧ್ಯ ಮಾರ್ಗದಲ್ಲಿ ಭಗವತ್ ಸಾಕ್ಷಾತ್ಕಾರ ಅನ್ವಯವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಲಕ್ಷ್ಮೀ ಕೃಷ್ಣ. ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ. ಓದಿ ಮಾತಾಜಿ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಈ ಶ್ಲೋಕದ ಮೇಲೆ ಹೀಗೆ ವ್ಯಾಖ್ಯಾನಿಸುತ್ತಾರೆ: ಕೃಷ್ಣ ಪ್ರಜ್ಞೆಯಲ್ಲಿ ಇನ್ನೂ ಆಸಕ್ತಿಯನ್ನು ಬೆಳೆಸಿಕೊಂಡಿಲ್ಲದವನು ಐಹಿಕ ಪ್ರಚೋದನೆಗಳನ್ನೆಲ್ಲ ತೊರೆದು ಸಾಧಕ ವಿಧಾನಗಳನ್ನು, ಅಂದರೆ ಜಪಿಸುವುದು, ಕೃಷ್ಣನನ್ನು, ಅವನ ನಾಮ ರೂಪ ಲೀಲೆಗಳು ಮೊದಲಾದವನ್ನು ಸ್ಮರಿಸುವುದು, ಇವನ್ನು ಅನುಸರಿಸಿ ಮನಸ್ಸನ್ನು ಸುಶಿಕ್ಷಿತಗೊಳಿಸಬೇಕು. ಈ ರೀತಿಯಲ್ಲಿ ಅಂತಹ ವಿಷಯಗಳಲ್ಲಿ ಅಭಿರುಚಿ ಬೆಳೆಸಿಕೊಂಡು ವೃಂದಾವನದಲ್ಲಿ ವಾಸಿಸುತ್ತಾ ಭಾಗವತೋತ್ತಮನೊಬ್ಬನ ನಿರ್ದೇಶನ ಹಾಗೂ ರಕ್ಷಣೆಯಲ್ಲಿ ಕೃಷ್ಣನ ನಾಮ, ಯಶ, ಲೀಲೆಗಳು, ಗುಣಗಳನ್ನು ಸ್ಮರಿಸುತ್ತಾ ತನ್ನ ಕಾಲ ಕಳೆಯಬೇಕು. ಭಕ್ತಿ ಸೇವೆಯನ್ನು ಬೆಳೆಸಿಕೊಳ್ಳುವ ಉಪದೇಶಗಳೆಲ್ಲದರ ಸರ್ವಸ್ವವೇ ಇದು. ಕನಿಷ್ಠ ಅಧಿಕಾರಿಯಾಗಿರುವ ಹಂತದಲ್ಲಿ ಸದಾ ಕೃಷ್ಣ ಕಥಾ ಶ್ರವಣದಲ್ಲಿ ತೊಡಗಿರಬೇಕು. ಇದನ್ನು ಶ್ರವಣದಶೆ ಎಂದು ಕರೆಯುತ್ತಾರೆ. ಕೃಷ್ಣನ ದಿವ್ಯ ನಾಮವನ್ನು, ಅವನ ದಿವ್ಯ ರೂಪ, ಗುಣ ಮತ್ತು ಲೀಲೆಗಳನ್ನು ಸದಾ ಶ್ರವಣ ಮಾಡುತ್ತಾ ವರ್ಣದಶೆ ಎಂಬ ಸ್ವೀಕಾರದ ಹಂತವನ್ನು ತಲುಪಬಹುದು.
ಒಬ್ಬನು ಈ ಹಂತವನ್ನು ತಲುಪಿದರೆ ಅವನು ಶ್ರೀಕೃಷ್ಣ ಕಥಾ ಶ್ರವಣದಲ್ಲಿ ಅನುರಕ್ತನಾಗುತ್ತಾನೆ. ಒಬ್ಬನು ಭಾವ ಪರವಶತೆಯಿಂದ ಜಪಿಸುವಂತಾದರೆ ಅವನು ಸ್ಮರಣಾವಸ್ಥೆಯನ್ನು ತಲುಪುತ್ತಾನೆ. ಶ್ರವಣ, ಮನನ, ಧ್ಯಾನ, ನಿಧಿಧ್ಯಾಸನ ಮತ್ತು ಸಮಾಧಿ ಎಂಬುವು ಕೃಷ್ಣ ಸ್ಮರಣದ 5 ಪ್ರಗತಿ ಸಾಧನೆಗಳು ಮಾರ್ಗಗಳು. ಮೊದಲಿಗೆ ಕೃಷ್ಣನ ಸ್ಮರಣೆಯಲ್ಲಿ ಆತಂಕಗಳಿಲ್ಲದೆ ಮುಂದುವರಿಯುತ್ತದೆ. ಸ್ಮರಣವು ಅಡ್ಡಿಯಿಲ್ಲದೆ ಮುಂದುವರಿದರೆ ಚಿತ್ತೈಕಾಗ್ರತೆಯುಂಟಾಗುತ್ತದೆ. ಅದನ್ನು ಧ್ಯಾನ ಎಂದು ಕರೆಯುತ್ತಾರೆ. ಧ್ಯಾನ ಮುಂದುವರಿದು ದೃಢವಾದರೆ ಅದನ್ನು ಅನುಸ್ಮೃತಿ ಎಂದು ಕರೆಯುತ್ತಾರೆ. ಸತತವಾದ ಎಡೆಬಿಡದ ಅನುಸ್ಮೃತಿಯಿಂದ ಒಬ್ಬನು ಸಮಾಧಿ ಸ್ಥಿತಿಯನ್ನು ಹೊಂದುತ್ತಾನೆ. ಸ್ಮರಣದಶ ಅಥವಾ ಸಮಾಧಿ ಸ್ಥಿತಿಯನ್ನು ತಲುಪಿದ ಮೇಲೆ ಆತ್ಮನಿಗೆ ತನ್ನ ಮೂಲ ಸಹಜ ಸ್ಥಿತಿ ತಿಳಿಯುತ್ತದೆ. ಆ ಹಂತದಲ್ಲಿ ಅವನು ಸಂಪೂರ್ಣವಾಗಿ ಮತ್ತು ಸ್ಪಷ್ಟವಾಗಿ ಕೃಷ್ಣನೊಡನೆ ತನಗಿರುವ ನಿತ್ಯ ಸಂಬಂಧವನ್ನು ಅರಿಯಬಲ್ಲನು. ಇದನ್ನು ಸಂಪತ್ತಿ ದಶಾ, ಜೀವನ ಪರಿಪೂರ್ಣತೆ ಎಂದು ಕರೆಯುತ್ತಾರೆ. ಕನಿಷ್ಠ ಅಧಿಕಾರಿಗಳು ಎಲ್ಲ ಬಗೆಯ ಆಸೆಗಳನ್ನು ತೊರೆದು ಸುಮ್ಮನೆ ಶ್ರುತಿಗಳಲ್ಲಿ ವಿಧಿಸಿರುವಂತೆ ನೇಮನಿಷ್ಠೆಯ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಎಂದು ಚೈತನ್ಯ ಚರಿತಾಮೃತ ಹೇಳುತ್ತದೆ. ಈ ರೀತಿಯಲ್ಲಿ ಕನಿಷ್ಠ ಅಧಿಕಾರಿಯು ಕ್ರಮೇಣ ಕೃಷ್ಣನ ನಾಮ, ರೂಪ, ಗುಣ ಮೊದಲಾದವುಗಳಲ್ಲಿ ಅನುರಕ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ. ಅಂತಹ ಅನುರಕ್ತಿಯನ್ನು ಒಬ್ಬನು ಬೆಳೆಸಿಕೊಂಡರೆ ಅವನು ನಿಯಂತ್ರಕ ತತ್ವಗಳನ್ನು ಅನುಸರಿಸದೆಯೇ ಕೃಷ್ಣನ ಪಾದಾರವಿಂದಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಸೇವೆಗೈಯಬಹುದು. ಈ ಹಂತವನ್ನು ರಾಗಭಕ್ತಿ ಅಥವಾ ಸ್ವಯಂ ಪ್ರೇರಿತ ಪ್ರೇಮದಿಂದ ಮಾಡುವ ಭಕ್ತಿ ಸೇವೆ ಎಂದು ಕರೆಯುತ್ತಾರೆ. ಈ ಹಂತದಲ್ಲಿ ಭಕ್ತನು ವೃಂದಾವನದಲ್ಲಿ ಕೃಷ್ಣನ ನಿತ್ಯ ಸಹಚರರಲ್ಲಿ ಯಾರಾದರೊಬ್ಬರು ನಡೆದಂತೆ ನಡೆಯಬಹುದು. ಇದನ್ನು ರಾಗಾನುಭಕ್ತಿ ಎಂದು ಕರೆಯುತ್ತಾರೆ. ರಾಗಾನುಭಕ್ತಿಯನ್ನು ಸ್ವಯಂ ಪ್ರೇರಿತ ಭಕ್ತಿ ಸೇವೆಯನ್ನು ಶಾಂತ ರಸದಿಂದ ನಡೆಸಬಹುದು. ಆಗ ಭಕ್ತನು ಕೃಷ್ಣನ ಗೋವುಗಳಂತೆ ಅಥವಾ ಕೃಷ್ಣನ ಕೈಯಲ್ಲಿರುವ ಕೊಳಲು ಅಥವಾ ಕೊಳಲಿನಂತೆ, ಇಲ್ಲವೇ ಕೋಲು ಅಥವಾ ಕೊಳಲಿನಂತೆ, ಕೈಯಲ್ಲಿರುವ ಕೋಲು ಅಥವಾ ಕೊಳಲಿನಂತೆ, ಇಲ್ಲವೇ ಕೃಷ್ಣನ ಕೊರಳಿನ ಸುತ್ತಲ ರಕ್ತಕರಂತ ಅನುಸರಿಸುತ್ತಾನೆ. ಸಖ್ಯ ರಸದಲ್ಲಿ ಭಕ್ತನು ಬಲದೇವ, ಶ್ರೀಧಾಮ ಅಥವಾ ಸುಧಾಮನಂತಹ ಸ್ನೇಹಿತನಾಗಬಹುದು. ವಾತ್ಸಲ್ಯ ರಸದಲ್ಲಿ ಮಗುವಿನ ಬಗೆಗೆ ತಂದೆ ತಾಯಿಗಳ ವಾತ್ಸಲ್ಯ, ಅವನು ನಂದ ಮಹಾರಾಜ ಮತ್ತು ಯಶೋದೆಯರಂತೆ ಆಗಬಹುದು. ಮಾಧುರ್ಯ ರಸದಲ್ಲಿ, ದಾಂಪತ್ಯ ಪ್ರೇಮದಲ್ಲಿ ಅವನು ಶ್ರೀಮತಿ ರಾಧಾರಾಣಿ ಅಥವಾ ಆಕೆಯ ಸಖಿಯರಾದ ಲಲಿತೆ ಮೊದಲಾದವರಂತೆ ಮತ್ತು ಚೇಟಿಯರಾದ ಮಂಜರಿ, ರೂಪ ಮತ್ತು ರತಿಯರಂತೆ ಆಗಬಹುದು. ಭಕ್ತಿ ಸೇವೆಯ ಬಗೆಗೆ ಇರುವ ಉಪದೇಶಗಳೆಲ್ಲದರ ಸಾರ ಸರ್ವಸ್ವವೇ ಇದು. ಹರೇ ಕೃಷ್ಣ. ಧನ್ಯವಾದಗಳು. ದಾಸ್ಯರಸ ಒಂದು ಬಿಟ್ಟಿದ್ರು. ದಾಸ್ಯರಸದಲ್ಲಿ ಭಕ್ತನು ಚಿತ್ರಿಕಾ, ಪತ್ರಕ ಅಥವಾ ರಕ್ತಕರಂತ ಸೇವಕರನ್ನು ಅನುಸರಿಸುತ್ತಾರೆ. ಓದಿದ್ರಲ್ಲ, ಚಿತ್ರಕ, ಪತ್ರಕ ಅಥವಾ ರಕ್ತಕರಂತ ಸೇವಕರನ್ನು ಅನುಸರಿಸುತ್ತಾನೆ. ಸಖ್ಯ ರಸದಲ್ಲಿ ಭಕ್ತನು, ಇದೆಲ್ಲ ಓದಿದ್ರಲ್ಲ? ಇದು ಓದಿದ್ರು. ಕೊರಳಿನ ಸುತ್ತಲೂ ಹೂವಿನಂತೆ ಆಗಬಯಸುತ್ತಾನೆ. ಅದೆಲ್ಲ ಒಂದು ಕಡೆ ಇದಾಯ್ತು. ಸರಿ ಪ್ರಭುಜಿ. ಈಗ ಭಾವಾರ್ಥದಲ್ಲಿ ನೋಡೋದಾದ್ರೆ, ಮನುಷ್ಯನ ಮನಸ್ಸು ಏನಿದೆ, ಮನುಷ್ಯನ ಮಿತ್ರನೂ ಆಗ್ಬಹುದು, ಕ್ಷತ್ರಿಯನು ಕೂಡ ಆಗ್ಬಹುದು. ಸೊ ಇದು ಭಗವಂತ ಕೃಷ್ಣ ಇದನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಅದರಿಂದ ಮಿತ್ರನಾಗುವಂತೆ ಮನಸ್ಸಿಗೆ ನಾವು ತರಬೇತಿ ಕೊಡಬೇಕು. ಮತ್ತೆ ದೇಹ ತ್ಯಾಗ ಮಾಡುವಾಗ ನಾವು ಯಾವ ಭಾವದಲ್ಲಿ ಭಾವವನ್ನು ಸ್ಮರಿಸ್ಕೊಳ್ತೇವೋ ಅದೇ ಭಾವ ಪ್ರಕಾರ ದೇಹವನ್ನು, ಅವನು ಮುಂದಿನ ದೇಹವನ್ನು ಪಡಿತಾನೆ. ಸೊ ರೂಪ ಗೋಸ್ವಾಮಿಯವರು ಹೇಳ್ತಾರೆ, ಸಾಯುವ ಕೃಷ್ಣನ ನೆನೆದರೆ ಅವನನ್ನು ಆಧ್ಯಾತ್ಮಿಕ ಲೋಕ ಅಥವಾ ಗೋಲೋಕ ಬೃಂದಾವನಕ್ಕೆ ಭಗವಂತ ಕರ್ಕೊಂಡು ಹೋಗ್ತಾನೆ. ಮತ್ತೆ ನಾವು ಆ ಪರಿಸ್ಥಿತಿಯಲ್ಲಿ ನಾವು ಇರಬೇಕು ಅಂದ್ರೆ ಕೃಷ್ಣನ ಬಗೆಗೆ ಜೀವನ ಪರ್ಯಂತ ನಾವು ಕೃಷ್ಣನ ಬಗ್ಗೆ ಮಾತಾಡುವಂತೆ, ಕೃಷ್ಣನ ಪ್ರಸಾದವನ್ನು ಮಾತ್ರ ಸ್ವೀಕರಿಸುವಂತೆ ನಾಲಿಗೆಗೆ ಸತತವಾಗಿ ತರಬೇತಿ ಕೊಡಬೇಕು. ನಂತರ ತಿಷ್ಟನ್ ವ್ರಜೆ ಅಂದ್ರೆ ಮಾನವನು ವೃಂದಾವನದಲ್ಲಿ ಬದುಕಬೇಕು, ಅಥವಾ ವ್ರಜಭೂಮಿಯಲ್ಲಿ ಬೃಂದಾವನದ ಯಾವುದೇ ಭಾಗ, ಅದಕ್ಕೊಂದು ದೊಡ್ಡ 84 ಸ್ಕ್ವೇರ್ ಮೈಲುಗಳ ಜಾಗ ಇದೆ. ಅಷ್ಟು ಆ ಜಾಗದಲ್ಲಿ ಅವನು ಯಾವುದಾದ್ರು ಜಾಗದಲ್ಲಿ ಇದ್ರೆ ಒಳ್ಳೆಯದು ಅಂತ ಹೇಳಿ. ಸೊ ಅಲ್ಲಿ ಆಗೋದಿಲ್ಲ ಅಂದ್ರೆ ಶ್ರೀಲ ಪ್ರಭುಪಾದರು ಹೇಳ್ದಂಗೆ ಎಲ್ಲೆಲ್ಲಿ ಇಸ್ಕಾನ್ ದೇವಸ್ಥಾನಗಳಿದ್ದಾವೆ ಅವೆಲ್ಲ ಬೃಂದಾವನಗಳ ಒಂದು ಎಕ್ಸ್ಪ್ಯಾನ್ಷನ್.
ನೀವು ಪ್ರತಿನಿತ್ಯ ಮನೆಯಲ್ಲಿ ನೀವು 16 ಸತ್ತು ಜಪ ಮಾಡೋದು, ಇದೆಲ್ಲ ರಿಸ್ಟ್ರಿಕ್ಟಿವ್ ಪ್ರಿನ್ಸಿಪಲ್ ಫಾಲೋ ಮಾಡೋದು, ಭಗವಂತನ ಸೇವೆ ಮಾಡೋದು, ಪುಸ್ತಕಗಳನ್ನು ಓದುವಂಥದ್ದು ಮತ್ತು ಸಾಧು ಸತ್ಸಂಗಗಳನ್ನು ಮಾಡೋದು, ಇದರಿಂದ ಕೂಡ ನಿಮ್ಮ ಮನೆಯನ್ನೇ ನೀವು ಬೃಂದಾವನವನ್ನಾಗಿ ಮಾಡಬಹುದು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಅಲ್ಲಿ ನಂತರ ನಾವು ಭಕ್ತ ಗೃಣಿಯೊಬ್ಬರ ಆಶ್ರಯ ಪಡೆಯಬೇಕು. ಈಗ ನಾವು ಶ್ರೀಲ ಪ್ರಭುಪಾದರ ಆಶ್ರಯವನ್ನು ಪಡೆದಿದ್ದೀವಿ. ಹೀಗೆ ಮಾನವನು ಸದಾ ಕೃಷ್ಣನ ಬಗೆಗೆ ಮತ್ತು ಅವನ ಲೀಲೆಗಳ ಬಗ್ಗೆ ನಾವು ಯಾವಾಗಲೂ ಚಿಂತೆ ಮಾಡ್ತಾ ಇರಬೇಕು. ಸೊ ನಂತರ ಭಕ್ತನಾಗಿರೋರು ಸದಾ ವ್ರಜದ ದಿವ್ಯ ಕ್ಷೇತ್ರದಲ್ಲಿ ವಾಸಿಸುತ್ತಾ ಕೃಷ್ಣನನ್ನು, ಅವನ ಪ್ರಿಯ ಸಹಚರರನ್ನು ನೆನೀತಾ ಇರಬೇಕು. ಕೃಷ್ಣನ್ ಸ್ಮರನ್ ಜನಂ ಚಾಸ್ಯ ಪ್ರೇಷ್ಠಂ ನಿಜ ಸಮೀಹಿತಂ ತತ್ತತ್ ಕಥಾರತಶ್ಚೌ ಕುರ್ಯಾದ್ ವಾಸಂ ಪ್ರಜೆ ಸದಾ. ಸೊ ಅದರಿಂದ ಸದಾ ಕೃಷ್ಣನ್ ಸ್ಮರನ್ ಜಪನ್ ಕೃಷ್ಣಂ ಸ್ಮರನ್ ಜನಂ ಜಾಸ್ಯ ಪ್ರೇಷ್ಠಂ, ಈ ಸಹಚರರ ಹಾದಿಯಲ್ಲಿ ನಡೆದು ನಾವು ಶಾಶ್ವತ ಅವರ ಮಾರ್ಗದರ್ಶನದಲ್ಲಿ ನಾವು ಭಗವಂತನ ಸೇವೆಯನ್ನು ಮಾಡುವ ಅಭಿಲಾಷೆಯನ್ನು, ತೀವ್ರವಾದ ಅಭಿಲಾಷೆಯನ್ನು ಸಂಪಾದಿಸಬೇಕಾಗುತ್ತೆ. ನಂತರ ವ್ರಜವೆಂಬ ದಿವ್ಯ ಕ್ಷೇತ್ರದಲ್ಲಿ ಶ್ರೀಕೃಷ್ಣನ ಸ್ನೇಹಿತರು ಹೇಗೆ ಪರಮ ಶ್ರೀಕೃಷ್ಣನ ಸೇವೆಗೆ ಮಾಡ್ತಾರೋ ಹಾಗೆ ಒಬ್ಬನು ಕೃಷ್ಣನ ಸೇವೆಯನ್ನು ಮಾಡಬೇಕು ಮತ್ತು ತನ್ನನ್ನು ಶ್ರೀಕೃಷ್ಣನ ನಿರ್ದಿಷ್ಟ ಸಹಚರನ ಮಾರ್ಗದರ್ಶನಕ್ಕೆ ಒಳಪಡಿಸಬೇಕು. ಯಾರಾದರೂ ಶ್ರೀಕೃಷ್ಣನ ಶುದ್ಧ ಭಕ್ತರ ಮಾರ್ಗದರ್ಶನವನ್ನು ನಾವು ಹಿಡಿದು ದರ್ಶನವನ್ನು ತೆಗೆದುಕೊಂಡು ಅವರು ತೋರಿಸಿದ ದಾರಿಯಲ್ಲಿ ನಡಿಬೇಕು. ಈಗ ಇದೆಲ್ಲದಕ್ಕೂ ನಮಗೆ ಶ್ರೀಲ ಪ್ರಭುಪಾದರೇ ಉತ್ತರ. ಸೊ ಈ ರೀತಿಯಾಗಿ ನಮಗೆ ಆಧ್ಯಾತ್ಮಿಕವಾಗಿ ನಾವು ಶುದ್ಧವಾದಾಗ ಈ ವಿಧಾನ ಏನಾಗುತ್ತೆ, ಸಾಧನಾ ಮಾರ್ಗದಲ್ಲೂ ಬದ್ಧಾವಸ್ಥೆಯಲ್ಲಿರುವ ಮಾಡುವ ಆಧ್ಯಾತ್ಮಿಕ ಕ್ರಿಯೆಗಳು ಎರಡನ್ನೂ ನಾವು ಸಾಧನಾ ಮಾರ್ಗ ಏನಾಗುತ್ತೆ, ಭಗವತ್ ಸಾಕ್ಷಾತ್ಕಾರದಲ್ಲಿ ನಾವು ಅದನ್ನು ಸುಲಭವಾಗಿ ತಿರುಗಿಸಬಹುದು. ಈ ರೀತಿಯಾಗಿ ಕೃಷ್ಣ ಹೇಳದಂಗೆ ಮನಸ್ಸನ್ನು ನಮ್ಮ ಮಿತ್ರನನ್ನಾಗಿ ಮಾಡಿಕೊಳ್ಳಬಹುದು ಸುಲಭವಾಗಿ. ಆದರೆ ನಾವು ಅದಕ್ಕೆ ಸತತವಾಗಿ ಪ್ರಯತ್ನವನ್ನು ಮಾಡಬೇಕು. ನಂತರ ಶ್ರೀಲ ಭಕ್ತಿ ಸಿದ್ಧಾಂತಿ ಸರಸ್ವತಿ ಠಾಕೂರರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇನ್ನೂ ಯಾರು ಆಸಕ್ತಿ ಬೆಳೆಸಿಕೊಂಡಿಲ್ವೋ ಅವರು ಸಾಧಕ ಅಂದ್ರೆ ಸಾಧನೆ ಮಾಡುವ ವಿಧಾನಗಳನ್ನು, ಅಂದ್ರೆ ಜಪ ಮಾಡುವುದು, ಕೃಷ್ಣನ ರೂಪ ನಾಮ ಇತ್ಯಾದಿಗಳನ್ನು ಸ್ಮರಿಸುವುದು, ಈ ರೀತಿಯಾಗಿ ಅನುಸರಿಸಿ ನಾವು ಮನಸ್ಸನ್ನು ಒಂದು ಟ್ರೈನಿಂಗ್ ಕೊಡಬೇಕು. ಮನಸ್ಸನ್ನು ಸುಶಿಕ್ಷಿತಗೊಳಿಸಬೇಕು ಅಂದ್ರೆ ಟ್ರೈನಿಂಗ್ ಕೊಡಬೇಕು. ಸೊ ಈ ರೀತಿಯಲ್ಲಿ ನಾವು ಅಂತಹ ಕೃಷ್ಣನ ವಿಷಯಗಳಲ್ಲಿ ಅಭಿರುಚಿ ರುಚಿ ಬೆಳೆಸ್ಕೊಂಡು ಬೃಂದಾವನ ಧಾಮದಲ್ಲಿ ವಾಸಿಸುತ್ತಾ, ಅಂದ್ರೆ ಮಾನಸಿಕವಾಗಿಯೂ ಕೂಡ ಬೃಂದಾವನ ಧಾಮದಲ್ಲಿ ಇರ್ಬೋದು. ನಾವು ಅಲ್ಲಿ ದೈಹಿಕವಾಗಿ ಇರ್ಲಿಕ್ಕಾಗಿಲ್ಲ ಅಂದ್ರೆ ಮಾನಸಿಕವಾಗಿ ಕೂಡ ನಾವು ಇರ್ಬೋದು. ಭಾಗವತೋತ್ತಮನ ಅಂದ್ರೆ ಶ್ರೀಲ ಪ್ರಭುಪಾದರಂತಹ ಉತ್ತಮರ ನಿರ್ದೇಶನ ಹಾಗೂ ರಕ್ಷಣೆಯಲ್ಲಿ ಕೃಷ್ಣನ ನಾಮ, ಯಶ, ಲೀಲೆಗಳು, ಗುಣಗಳನ್ನು ಸ್ಮರಿಸುತ್ತಾ ನಮ್ಮ ಜೀವನವನ್ನು ಕಳೆಯಬೇಕು. ಸೊ ಅದರಿಂದ ಭಕ್ತಿ ಸೇವೆಯನ್ನು ಬೆಳೆಸಿಕೊಳ್ಳುವ ಉಪದೇಶಗಳೆಲ್ಲ ಸಾರ ಸರ್ವಸ್ವವೇ ಇದು. ನಾವು ಸದಾ ನಮ್ಮ ಮನಸ್ಸನ್ನು ಭಗವಂತನ ನಾಮಸ್ಮರಣೆಯಲ್ಲಿ ಬಳಸ್ಕೊಳ್ಬೇಕು. ಇಲ್ಲಿ ಶ್ರವಣ ಅಂದರೆ ಕನಿಷ್ಠ ಅಧಿಕಾರಿಯಾಗಿರುವ ಹಂತದಲ್ಲಿ ಸದಾ ಕೃಷ್ಣ ಕಥಾ ಶ್ರವಣದಲ್ಲಿ ತೊಡಗಿರ್ಬೇಕು. ಇದನ್ನು ಶ್ರವಣ ಅಂತಾರೆ, ಶ್ರವಣ ದರೆ ಅಂತ ಕರೀತಾರೆ. ಶ್ರವಣ ದರೆ ಅಂದ್ರೆ ಯಾವಾಗಲೂ ನಾವು ಆದಷ್ಟು ಸಮಯವನ್ನು, ದಿನದ 24 ಗಂಟೆಗಳಲ್ಲಿ ಆದಷ್ಟು ಸಮಯವನ್ನು ಕೃಷ್ಣ ಕಥೆಯ ಶ್ರವಣದಲ್ಲಿ ತೊಡಗಬೇಕು. ನಂತರ ವರ್ಣದಶೆ ಅಂತಾರೆ. ನೆಕ್ಸ್ಟ್ ವರ್ಣದಶೆ ಅಂದ್ರೆ ಕೃಷ್ಣನ ದಿವ್ಯ ನಾಮ, ಅವನ ದಿವ್ಯ ರೂಪ, ಗುಣ ಮತ್ತು ಲೀಲೆಗಳನ್ನು ಸದಾ ಶ್ರವಣ ಮಾಡುತ್ತಾ ಇದ್ರೆ ನಾವು ವರ್ಣದಶೆಯ ಹಂತಕ್ಕೆ ತಲುಪ್ತೀವಿ. ಆ ಸಮಯದಲ್ಲಿ ಈ ಒಂದು ಭಕ್ತ ಏನ್ ಮಾಡ್ತಾನೆ, ಸಾಧನ ಭಕ್ತ ಏನಾಗ್ತಾನೆ, ಕೃಷ್ಣ ಕಥಾಶ್ರವಣದಲ್ಲಿ ಹೆಚ್ಚು ಹೆಚ್ಚು ಅನುರಕ್ತನಾಗ್ತಾನೆ. ನಂತರ 3ನೇ ಹಂತ ಸ್ಮರಣಾವಸ್ಥೆ, ಅಂದ್ರೆ ಭಾವಪರವಶೆಯಿಂದ ನಾವು ಭಗವಂತನ ನಾಮವನ್ನು ಜಪಿಸುವ ಹಾಗಾದ್ರೆ ಅವನು ಸ್ಮರಣಾವಸ್ಥೆಯನ್ನು ತಲುಪ್ತಾನೆ. ಸೊ ಈ ರೀತಿಯಾಗಿ ಕೃಷ್ಣ ಪ್ರಜ್ಞೆಯ 5 ಪ್ರಗತಿಯ ಸಾಧನೆ ಮಾರ್ಗಗಳನ್ನು ಕೊಟ್ಟಿದ್ದಾರೆ: ಶ್ರವಣ, ಮನನ, ಧ್ಯಾನ, ನಿಧಿಧ್ಯಾಸನ ಮತ್ತು ಸಮಾಧಿ ಅಂತ. ಸೊ ಧ್ಯಾನ ಅಂದ್ರೆ, ಶ್ರವಣ ಅಂದ್ರೆ ನಮ್ಗೆಲ್ಲ ಗೊತ್ತು, ಮತ್ತೆ ಮನನ ಅಂದ್ರೂ ನಾವು ಅದು ಏನು ಅಂತ ತಿಳ್ಕೊಂಡ್ವಿ. ಸೊ ಸ್ಮರಣ ಅಂದ್ರೆ, ಧ್ಯಾನ ಅಂದ್ರೆ ಏನು, ಅಡ್ಡಿ ಆತಂಕ ಇಲ್ಲದೆ ಸ್ಮರಣವನ್ನು ಮಾಡುವುದು. ಇದನ್ನು ಚಿತ್ತ ಏಕಾಗ್ರತೆ ಉಂಟಾಗುತ್ತೆ, ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಈ ಧ್ಯಾನವನ್ನು ತುಂಬಾ ದೃಢವಾಗಿ ಮಾಡ್ತಾ ಏನಾಗುತ್ತೆ, ಈ ಧ್ಯಾನ ನಮ್ಗೆ ತುಂಬಾ ಅನುಸ್ಮೃತಿಯ ಸ್ಥಾನಕ್ಕೆ ಅದು ಏರುತ್ತೆ. ನಂತರ ಈ ಅನುಸ್ಮೃತಿಯ ಸಾಧನವನ್ನು ಸತತವಾಗಿ ನಾವು ಮಾಡ್ತಾ ಇದ್ರೆ, ಸತತವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರೆ ಏನಾಗುತ್ತೆ, ನಾವು ಸಮಾಧಿ ಸ್ಥಿತಿಯನ್ನು ಮುಟ್ತೇವೆ. ನಂತರ ಸಂಪತ್ತಿ ದಶ, ಇಲ್ಲಿ ಜೀವನ ಪರಿಪೂರ್ಣತೆ. ಸಮಾಧಿ ಸ್ಥಿತಿ ತಲುಪಿದಾಗ ಏನಾಗುತ್ತೆ, ಮನುಷ್ಯನಿಗೆ ಅಂದ್ರೆ ಆತ್ಮನಿಗೆ ತನ್ನ ಮೂಲ ಸಹಜ ಸ್ಥಿತಿ ಗೊತ್ತಾಗುತ್ತೆ. ಅವನು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಕೃಷ್ಣನೊಂದಿಗೆ ತನ್ನ ಸಂಬಂಧವನ್ನು ತಿಳ್ಕೊತಾನೆ ಮತ್ತು ಸಂಪತ್ತಿ ದಶ ಈ ಸ್ಥಾನವನ್ನು ತಲುಪ್ತಾನೆ. ಅದನ್ನು ಜೀವನದ ಪರಿಪೂರ್ಣತೆ ಅಂತ ಕರೀತಾರೆ.
ಈ ರೀತಿಯಾಗಿ ನಾವು ಶ್ರವಣದಿಂದ ಪ್ರಾರಂಭ ಮಾಡಿ ಸಮಾಧಿ ಸ್ಥಿತಿಯವರೆಗೂ ನಾವು ಸಂಪತ್ತಿ ದಶಾ ಸ್ಥಿತಿಯವರೆಗೂ ನಾವು ಸುಲಭವಾಗಿ ತಲುಪಬಹುದು. ಯಾವುದು ಅಷ್ಟಾಂಗ ಯೋಗಗಳನ್ನು ಮಾಡುವ ಅವಶ್ಯಕತೆ ನಮಗಿಲ್ಲ. ಕೇವಲ ಭಕ್ತಿ ಸೇವೆಯಿಂದ ಶ್ರವಣೆಯಿಂದ ಶುರು ಮಾಡಿ ನಾವು ಸಮಾಧಿ ಸ್ಥಿತಿಗೆ ತಲುಪಬಹುದು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸಂತ ಚೈತನ್ಯ ಚರಿತಾಮೃತದಲ್ಲೂ ಕೂಡ ಕನಿಷ್ಠ ಅಧಿಕಾರಿಗಳು ಅನೇಕ ಬಗೆಯ ಆಸೆಗಳನ್ನು ತೊರೆದು ಸುಮ್ಮನೆ ಶ್ರುತಿಗಳಲ್ಲಿ ವಿಧಿಸಿರುವಂತೆ ನೇಮನಿಷ್ಠೆಯ ಅಂದ್ರೆ ಭಕ್ತಿ ನೇಮನಿಷ್ಠೆ ಅಂದ್ರೆ ಭಗವಂತನ ನಾಮಸ್ಮರಣೆ ಭಕ್ತಿ ಸೇವೆಯಲ್ಲಿ ಒಡಗಬೇಕು. ಕನಿಷ್ಠ ಅಧಿಕಾರಿ ಏನ್ ಮಾಡ್ತಾನೆ, ಕ್ರಮೇಣ ಕೃಷ್ಣನ ನಾಮ ರೂಪ ಗುಣ ಇವುಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತಾನೆ ಮತ್ತು ಅನುರಕ್ತಿಯನ್ನು ಬೆಳೆಸ್ಕೊಳ್ತಾನೆ. ನಂತರ ರಾಗ ಭಕ್ತಿ ಅಂದ್ರೆ ಇದು ಸ್ವಯಂ ಪ್ರೇರಿತ. ಇದಿಷ್ಟು ನಾವು ಭಕ್ತರು ಹೇಳಿದ್ದಾರೆ, ನಮ್ಮ ಹಿರಿಯ ಭಕ್ತರು ಹೇಳಿದ್ದಾರೆ ಅಥವಾ ಗುರುಗಳು ಹೇಳಿದ್ದಾರೆ ಅನ್ನೋ ಕಷ್ಟದಿಂದ ನಾವು ಮಾಡುವಂಥದ್ದು. ರಾಗ ಭಕ್ತಿ ಅಂದ್ರೆ ಯಾರು ಹೇಳ್ದೇನೆ ಮಾಡುವಂಥದ್ದು, ಸ್ವಯಂ ಪ್ರೇರಿತ ಇದು. ಈ ರೀತಿ ಈ ಸ್ವಯಂ ಪ್ರೇರಿತ ಅನುರಕ್ತಿ ನಮ್ಗೆ ಯಾವಾಗ ಬರುತ್ತೆ, ಇದನ್ನು ರಾಗ ಭಕ್ತಿ ಅಥವಾ ಸ್ವಯಂ ಪ್ರೇರಿತ ಪ್ರೇಮದಿಂದ ಮಾಡುವ ಭಕ್ತಿ ಸೇವೆ ಅಂತ ಕರೀತಾರೆ. ಸೊ ನಂತರ ರಾಗ ಭಕ್ತಿ ಆದ ನಂತರ ನೆಕ್ಸ್ಟ್ ಏನದು ರಾಗಾನುಗ ಭಕ್ತಿ. ಈ ಹಂತದಲ್ಲಿ ಭಕ್ತ ಏನ್ ಮಾಡ್ತಾನೆ, ಬೃಂದಾವನದ ಕೃಷ್ಣನ ನಿತ್ಯ ಸಹಚರದಲ್ಲಿ ಯಾರಾದರೊಬ್ಬರನ್ನು ಅನುಸರಿಸುತ್ತಾನೆ. ಅದನ್ನ ರಾಗಾನುಗ ಭಕ್ತಿ ಅಂತಾರೆ. ಈ ರಾಗಾನುಗ ಭಕ್ತಿಯಲ್ಲಿ 5 ರೀತಿಯ ರಸಗಳಿದ್ದಾವೆ. ಇಲ್ಲಿ ಶಾಂತರಸ, ದಾಸ್ಯ, ಸಖ್ಯ ಮತ್ತು ವಾತ್ಸಲ್ಯ ಮತ್ತು ಮಾಧುರ್ಯ ರಸ. ಸೊ ಶಾಂತರಸ ಅಂದ್ರೆ ಕೃಷ್ಣನ ಕೈಯಲ್ಲಿರೋ ಕೋಲು ಅಥವಾ ಕೊಳನಂತೆ, ಅಥವಾ ಕೃಷ್ಣನ ಕೊರಳಿನ ಸುತ್ತ ಇರುವ ಹೂವಿನಂತೆ ಅನುಭವಿಸ್ತಾನೆ. ಅಂದ್ರೆ ಮನಸ್ಸಿನಲ್ಲಿ ಅನ್ಕೋತಾನೆ, ನಾನು ಕೃಷ್ಣನ ಕೊಳಲಿನಂತೆ ಕೃಷ್ಣನ ಕೈಯಲ್ಲಿ ಪಡಲಿಕ್ಕೆ ಇಷ್ಟಪಡ್ತೀನಿ ಅಂದ್ಬಿಟ್ಟು ಆ ರೀತಿ ಅದನ್ನು ಶಾಂತರಸದಲ್ಲಿ, ಅಥವಾ ಹೂವುಗಳು ಅಥವಾ ಕೃಷ್ಣನ ಗೋವುಗಳಂತೆ ಇವೆಲ್ಲವೂ ಕೂಡ ಶಾಂತರಸದಲ್ಲಿ ಬರುತ್ತೆ. ಅಂತೆ ದಾಸ್ಯರಸ ಅಂದ್ರೆ ದಾಸ್ಯರಸದಲ್ಲಿ ಭಕ್ತನು ಕೃಷ್ಣನ ದಾಸ್ಯರು ಯಾರ್ಯಾರಿದ್ರು, ಚಿತ್ರಕ, ಪತ್ರಕ ಅಥವಾ ರಕ್ತರಂತ ಸೇವಕರನ್ನು ಅನುಸರಿಸ್ತಾನೆ. ಹೇಗೆ ಹನುಮಂತ ರಾಮನ ಸೇವಕನಾಗಿದ್ನೋ ಅದು ದಾಸ್ಯರಸ ಆಗುತ್ತೆ. ಸಖ್ಯರಸದಂದ್ರೆ ಭಕ್ತನು ಬಲದೇವ, ಶ್ರೀಧಾಮ, ಸುಧಾಮ, ಅರ್ಜುನ ಈ ರೀತಿಯಾಗಿ ಅದು ಸಖ್ಯರಸದಲ್ಲಿ. ನಂತರ ವಾತ್ಸಲ್ಯ ರಸದಂದ್ರೆ ನಂದ ಮಹಾರಾಜ ಅಥವಾ ಯಶೋದಯರಂತೆ ಆಗ್ಬೋದು. ಅಥವಾ ಮಾಧುರ್ಯ ರಸ ಅಂದ್ರೆ ನಾವು ದಾಂಪತ್ಯ ಪ್ರೇಮದಲ್ಲಿ ಶ್ರೀಮತಿ ರಾಧಾರಾಣಿ ಅಥವಾ ಆಕೆ ಸಖಿಯರಾದ ಲಲಿತೆ, ವಿಶಾಖ, ಚೈಟಿಯರಾದ ಮಂಜರಿ, ರೂಪ, ರತಿ ಈ ತರ ಇವುದು ಯಾವುದೇ ಭಾವದಲ್ಲಿ ನಾವು ಅವರ ಪ್ರೇರಣೆಯನ್ನು ತೆಗೆದುಕೊಂಡು ನಾವು ರಾಗಾನುಗ ಭಕ್ತಿಯನ್ನು ಮಾಡಬಹುದು. ಅಂದ್ರೆ ರಾಗಾನುಗ ಭಕ್ತಿ ಮಾಡ್ಲಿಕ್ಕೆ ನಮಗೆ ಈ ವೃಂದಾವನದ ವ್ರಜಭೂಮಿಯ ಭಕ್ತರ ನಮಗೆ ಸಹಾರೆ, ಅವರ ಆಶ್ರಯ ಬೇಕು. ಸೊ ಯಾರನ್ನಾದ್ರೂ ತಗೊಳ್ಬಹುದು. ನಾವು ವಾತ್ಸಲ್ಯ ಭಾವದಲ್ಲಿ ಬೇಕಾದ್ರೂ ಮಾಡಬಹುದು. ತಂದೆ ತಾಯಿಗಳು ರೂಪದಲ್ಲಿ ಕೃಷ್ಣನನ್ನು ಆರಾಧಿಸಬಹುದು, ಸಖ್ಯರಸದಲ್ಲಿ ಆರಾಧಿಸಬಹುದು, ದಾಸ್ಯರಾಗಬಹುದು, ಶಾಂತರಾಗಬಹುದು, ಮಾಧುರ್ಯ ರಸದಲ್ಲಿ ಆಗ್ಬಹುದು. ಇದು ಯಾವುದೇ ರಸದಲ್ಲೂ ಮಾಡಿದ್ರು ಕೂಡ ಗೋಲೋಕ ಬೃಂದಾವನಕ್ಕೆ ಹೋಗ್ಲಿಕ್ಕೆ ಸುಲಭ ಸಾಧ್ಯ. ಅದರಿಂದ ಯಾವುದೇ ಒಂದು ಭಾವವನ್ನು ನಾವು ನೆನೆಸ್ಕೊಂಡು ಆ ಭಾವದಲ್ಲಿ ಆ ಒಂದು ವ್ಯಕ್ತಿಯನ್ನು ಒಂದು ಮಾರ್ಗದರ್ಶನದಲ್ಲಿ ನಾವು ನಡಿಬಹುದು. ಈ ರೀತಿಯಾಗಿ ನಾವು ಭಕ್ತಿ ಸೇವೆಯನ್ನು ಮಾಡಬಹುದು. ತನ್ನಾಮರೂಪ ಚರಿತಾದಿ ಸುಕೀರ್ತನಾನೋ ಸ್ಮೃತ್ಯೋ ಕ್ರಮೇಣ ರಸನಾಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇ ತದನುರಾಗ್ಯ ಜನಾನುಗಾಮಿ ಕಾಲಂ ನಯೇದ ಕಿಲಮಿತ್ಯುಪದೇಶ ಸಾರಂ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀಲ ಪ್ರಭುಪಾದ ಜೈ, ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಭಾನುವಾರ 9 ಗಂಟೆಗೆ ಸ್ಟಾರ್ಟ್ ಮಾಡ್ತಾನ. ಒಂದು ದಿನ ಸ್ವಲ್ಪ ಬೇಗ ಶುರು ಮಾಡೋಣ. ನಾನೆಲ್ಲ ಹೊರಗಡೆ ಹೋಗ್ಲಿಕ್ಕಿದೆ. 9 ಗಂಟೆಗೆ ಸ್ಟಾರ್ಟ್ ಮಾಡೋಣ ಮುಂದಿನ ಭಾನುವಾರ. ಮೆಸೇಜ್ ಹಾಕ್ತೇನೆ. ಪ್ರಭುಜಿ ಹರೇ ಕೃಷ್ಣ. ಹೇಳಿ ಮಾತಾಜಿ. ಪ್ರಭುಜಿ 1 ವೀಕ್ ಪೋಸ್ಟ್ಪೋನ್ ಆಗಲ್ಲ ಪ್ರಭುಜಿ ಎಕ್ಸಾಮ್? 8ನೇ ತಾರೀಕ. ಯಾಕೆಂದ್ರೆ